ವಂಶ. ಈಗ ಮಧುವಂಶ ಕೇಳ್ತೇವೆ, ಈಗ ಅಲ್ಲಿ ಅಧರ್ಮ ವಂಶ ಕೇಳಿದ್ವಿ ಅಲ್ಲಿ. ಸೊ ಅಧರ್ಮ ವಂಶನ ಅವರು ವಿವರಣೆ ಮಾಡಿದ್ರು, ಅವ್ರ ಫುಲ್ ಪಟ್ಟಿ. ಅಧರ್ಮ, ವೃಷ, ನಂತರ ಯಾರದು ಬೊಗಳೆ, ಮಾಯಾ, ನಿರುತಿ ಎಲ್ಲ ಇವರು ಒಂದೇ ಜಾತಿ, ಒಂದೇ ಕುಟುಂಬದವರು, ಒಂದೇ ತಂದೆ ತಾಯಿ ಮಕ್ಕಳು, ಮತ್ತೆ ಅವ್ರ ಮರುಮಕ್ಕಳು, ಮತ್ತೆ ಅವರ ಮರಿ ಮಕ್ಕಳು, ಜನರೇಷನ್ಸ್. ಲೋಭ, ಕಲಿ, ಭಯ, ಮೃತ್ಯು, ನರಕ. ಸೊ ಇವರೆಲ್ಲ ನೋಡಿದ್ವಿ, ಇವರೆಲ್ಲ ದೊಡ್ಡ ಪೀಳಿಗೆ, ಅವ್ರು ಫುಲ್ ಇದು ನೋಡಿದ್ವಿ, ಕೇಳಿದ್ವಿ. ಸೊ ಎನಿವೆ, ಸೊ ಹೇಳ್ತಾರೆ ಹಿಂಸೆ, ಕ್ರೋಧ. ಸೊ ಇವರೆಲ್ಲ ವಂಶಜರು. ಸೊ ಅವ್ರ ವಂಶ ಬಗ್ಗೆ ತುಂಬ ಕೇಳಿದ್ವಿ ನಾವು. ಸೊ ಈಗ ಅವ್ರ ಬಗ್ಗೆ ಕೇಳೋದು ಕೂಡ ಒಳ್ಳೇದೇ, ಯಾಕಂದ್ರೆ ಅವ್ರಿಗೆ ಕೇಳೋದ್ರಿಂದ ನಮಗೆ ಇತ್ತ ನಮ್ಮಲ್ಲಿ ಇವೆಲ್ಲ ಇದೆ, ಇದು. ಸೊ ಇದನ್ನ ಹೇಗೆ ನಾವು ಬಿಡೋದು ನಾವು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಪ್ರಯತ್ನವನ್ನು ನಾವು ಮಾಡಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಈಗ ಹೇಳ್ತಾರೆ, ಆ ವಂಶಜರನ್ನು ಬಿಟ್ಟು ಇವರು ತುಂಬಾ ಪುಣ್ಯವಾದ ವಂಶಜರು. ಬ್ರಹ್ಮನ ಇನ್ನೊಬ್ಬ ಮಗ ಸ್ವಯಂಭುವ ಮನು. ಬ್ರಹ್ಮನ ಹೆಸರು ಸ್ವಯಂಭುವ. ಸ್ವಯಂಭು ಅಂದ್ರೆ ಹಾಗೆ ಸ್ವಯಂಭು, ಅವ್ರು ಯಾವ ಸಹಾಯವಿಲ್ಲದೆ ಅವ್ರ ಹಾಗೆ ಹುಟ್ಟಿ ಬಂದದ್ದು. ಅವ್ರಿಗೆ ನಮ್ಮ ರೀತಿಯ ತಂದೆ ತಾಯಿ ಇಲ್ಲ. ಯಾರು ಬ್ರಹ್ಮನ ತಾಯಿ? ಹೌದು, ಬ್ರಹ್ಮ ತಾಯಿ ಯಾರು ಇದ್ದಾರೆ ಆ ರೀತಿಯಲ್ಲಿ. ಮಹಾಲಕ್ಷ್ಮಿ ತಾಯಿ, ಮಹಾಲಕ್ಷ್ಮಿ ನಮ್ಮ ತಾಯಿ. ಬಟ್ ಎನಿವೆ, ಆದರೆ ಆ ರೀತಿಯಲ್ಲಿ ಅವರು ಅವರ ಗರ್ಭದಲ್ಲಿದ್ದು ಅವರಿಷ್ಟೋ ತಿಂಗಳವರು ಇದ್ದು ಅದೆಲ್ಲ ಇಲ್ಲ. ಅವರು ನೇರವಾಗಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಅವರ ಹುಕ್ಕಳಿನಿಂದ ಬರುವ ಒಂದು ತಾವರೆ ಹೂ, ಅದನ್ನ ಕಮಲದಲ್ಲಿ ಅವರು ಹುಟ್ಟುತ್ತಾರೆ. ಅದಕ್ಕೆ ಸ್ವಯಂಭೂ ಅಂತ ಅವರ ಹೆಸರು. ಸ್ವಯಂಭೂ, ಭೂ ಹಾಗೆ ಸ್ವಯಂ, ಹಾಗೆ ಅವರೇ ಆಗ್ಲೇ ಸೆಲ್ಫ್ ಬಾರ್ನ್, ಹಾಗೆ ಹುಟ್ಟಿ ಬಂದ್ರೇನೋ ಅವರು. ಭೂ ಹಾಗೆ ಬಂದರು, ಸ್ವಯಂ ಸ್ವಂತ. ಅದು ಬ್ರಹ್ಮ. ಅವರ ಮಕ್ಕಳು ಎಲ್ಲರನ್ನು ಸ್ವಯಂಭು ದೀರ್ಘದಲ್ಲಿ. ಹಾಗೆ ಆ ಮನು, ನಮ್ಮ ಮೊದಲ ಮನು, ಈ ದಿವಸದ ಬ್ರಹ್ಮದ ದಿವಸದಲ್ಲಿ ಆ ಯಾವ ಮನು ಆ ಬ್ರಹ್ಮದೇವರ ಮಗನಾಗಿ ಹುಟ್ಟಿ ಬಂದರು. ಯಾಕಂದ್ರೆ ಒಂದೊಂದು ಸಲ ಮನು ಬೇರೆ ಬೇರೆ ವ್ಯಕ್ತಿಗಳಾಗ್ತಾರೆ ಅವರು. ಅದೊಂದು ಅಧಿಕಾರ, ಅದೊಂದು ಪಟ್ಟ, ಅದೊಂದು ಪದವಿ, ಅದೊಂದು ಮಿನಿಸ್ಟ್ರಿ. ಸೊ ಈ ಮೊದಲ ಬ್ರಹ್ಮನ ಮಗ ಈ ದಿನದಲ್ಲಿ ಆ ಮನು ಬ್ರಹ್ಮನಿಂದಲೇ ಹುಟ್ಟಿ ಬರ್ತಾರೆ. ಅವರ ಹೆಸರು ಸ್ವಯಂಭುವ ಮನು. ಸೊ ಭಗವದ್ಗೀತೆಯನ್ನ ಕೃಷ್ಣ ಯಾರಿಗೆ ಹೇಳಿದ್ದು? ಯಾವ ಮನುಗೆ ಹೇಳಿದ್ದು? ಭಗವದ್ಗೀತೆಯಲ್ಲಿ ಯಾರಿಗೆ ಹೇಳಿದ್ದು ಕೃಷ್ಣನ? ಯಾವ ಮನುಗೆ ಹೇಳಿದ್ದು? ಅದು ಯಾರು ಆ ಮನು? ಎಸ್, ಧನ್ಯವಾದಗಳು. ಸೊ ವೈವಸ್ವತ ಮನು ಅಂದ್ರೆ ಅವರು ವಿವಸ್ವಾನ್ ಅವ್ರ ಮಗ. ವಿವಸ್ವಾನ್ ಅಂದ್ರೆ ಯಾರು? ಸೂರ್ಯದೇವ. ಹೌದು, ಸೂರ್ಯ. ಸೊ ಅವರು ಇವತ್ತಿನ ಬ್ರಹ್ಮನ ದಿವಸದ ಏಳನೇ ಮನು ವೈವಸ್ವತ ಮನು. ಈ ಭಗವದ್ಗೀತೆಯನ್ನು ಕೃಷ್ಣ ಅವರಿಗೆ ತಿಳಿಸಿದ್ದು. ಯಾವಾಗ ತಿಳಿಸಿದ್ದು? ಜಸ್ಟ್ ರೀಸೆಂಟ್. ಅರ್ಜುನನಿಗೆ 5000 ವರ್ಷಗಳ ತಿಳಿಸಿದ್ರು. ಅದರ ಹಿಂದೆ ಪ್ರೀವಿಯಸ್ ಎಡಿಷನ್ ಅವರಿಗೆ. ಅದರಿಂದ ಗೊತ್ತಿಲ್ಲ ನಮ್ಗೆ, ಭಗವದ್ಗೀತೆಯಲ್ಲಿ ಕೊಟ್ಟಿಲ್ಲ, ಬೇರೆ ಇದ್ರಲ್ಲಿ ಸಿಗ್ಬಹುದು ನಮ್ಗೆ. ಆದ್ರೆ ವೈವಸ್ವತ ಮನುಗಿಂತ ಮುಂಚೆ ಕೃಷ್ಣ ಯಾರು ಹೇಳಿದ್ದು, ಅದ್ರ ಮುಂಚೆ ಯಾರು? ಯಾಕಂದ್ರೆ ಭಗವದ್ಗೀತೆ ಅನ್ನೋದು ನಿತ್ಯವಾದ ಗ್ರಂಥ, ನಿತ್ಯವಾದ ಜ್ಞಾನ. ಅದನ್ನ ಆಗಾಗ ಆ ಸಮಯದಲ್ಲಿ ಭಗವಂತನು ಒಬ್ಬೊಬ್ಬರಿಗೆ ಅದನ್ನ ವಿವರಿಸ್ತಾನೆ. ಆದ್ರೆ ಇಲ್ಲಿ ನಾವು ಕೇಳ್ತಾ ಇರೋ ಈ ಮನುವಿನ ಇವರು ವೈವಸ್ವತ ಮನುಗಿಂತ ಹಿರಿಯರು, ಅವರಿಗಿಂತ ಮುಂಚೆ ಬಂದ ಮನು ಇವರು. ಈ ದಿನದ ಬ್ರಹ್ಮನ ದಿನದ ಮೊದಲನೇ ಮನು ಸ್ವಯಂಭುವ ಮನು. ಸೊ ಅವರ ವಂಶದ ಬಗ್ಗೆ ಹೇಳ್ತಾ ಇದ್ದಾರೆ. ತುಂಬಾ ಪುಣ್ಯವಾದ ವಂಶ. ಅಂದ್ರೆ ಅಲ್ಲಿ ಹುಟ್ಟಿ ಬಂದ ಒಬ್ಬೊಬ್ಬರು ಕೂಡ ದೊಡ್ಡ ದೊಡ್ಡ ಮಹಾತ್ಮರು, ಭಾಗವತೋತ್ತಮರು, ಭಾಗವತ ಶಿರೋಮಣಿಗಳು. ಸೊ ಅವರಿಗೆ ಬ್ರಹ್ಮದೇವ ಮೈತ್ರಿಯರಿಗೆ ಅವರ ವಂಶದ ವಿವರಣೆ ಮಾಡ್ಲಿಕ್ಕೆ ತುಂಬಾ ಕುತೂಹಲ, ಉತ್ಸಾಹ ಆಗ್ತಾ ಇದೆ ಅವರಿಗೆ. ಅದರಲ್ಲಿ ಅಧರ್ಮದ ಎಲ್ಲ ವಂಶ ಹೇಳೋದು ಅದಿದೆ, ಅದು ಭೌತಿಕ ಜಗತ್ತು ಅಂದ್ರೆ ಅದು ಇರೋದೇ ಅದು. ಬಟ್ ನಮಗೆ ಈ ಧರ್ಮದ ವಂಶದಲ್ಲಿ ಬರುವ ವ್ಯಕ್ತಿಗಳು, ಅವರ ಬಗ್ಗೆ ನಾವು ಸ್ಮರಣೆ ಮಾಡಿದ್ರೆ, ಅವರ ಗುಣಗಾನ ಕೇಳಿದ್ರೆ, ನಾವು ಅದನ್ನ ಹೇಳಿದ್ರೆ ನಾವೇ ಪರಿಶುದ್ಧರಾಗ್ತೇವೆ. ನಮಗೂ ಕೂಡ ಭಕ್ತಿಯಲ್ಲಿ ಒಂದು ಉತ್ಸಾಹ ಸಿಗುತ್ತೆ, ಹುಮ್ಮಸ್ಸು ಸಿಗುತ್ತೆ ನಮಗೆ. ಸೊ ಅವರ ಹೆಸರುಗಳು, ಅವ್ರು ಯಾರು? ಮೊದಲು ಸ್ವಯಂಭುವ ಮನು, ಮತ್ತೆ ಅವರ ಹೆಂಡತಿ ಅವರು ಕೂಡ ಶತರೂಪ. ಸೊ ಅವರ ಸಂಯೋಗದಿಂದ ನಂತರ ಅವರ ಮಕ್ಕಳು, 2 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಅವರ ಹೆಣ್ಣು ಮಕ್ಕಳಿನ ವಿವರಣೆ
ಆಗ್ಲೇ ಸ್ವಲ್ಪ ಸ್ವಲ್ಪ ಕೇಳ್ಬಿಟ್ಟಿದ್ದೇವೆ ನಾವು. ದೇವಹೂತಿ ಯಾರು 3 ಹೆಣ್ಣು ಮಕ್ಕಳು? ಇವರ ಸ್ವಯಂಭೂಮನು ಅವರ 3 ಹೆಣ್ಣು ಮಕ್ಕಳು. ಪ್ರಕೃತಿ, ದೇವಹೂತಿ, ಎಸ್, ಇನ್ನೊಬ್ಬರು ಕರೆಕ್ಟ್. ಮತ್ತೆ 2 ಹೇಳಿದ್ದೀರಾ ನೀವು. ಆಕೃತಿ. ಎಸ್, ಧನ್ಯವಾದ. ಸೊ ಪ್ರಸೂತಿ, ಆಕೃತಿ, ದೇವಹೂತಿ. ಸೊ ದೇವಹೂತಿ ಕೇಳಿದ್ವಿ, ಅವ್ರ ಮಗನೇ ಸಾಕ್ಷಾತ್ ಭಗವಂತ ವಿಷ್ಣು ಕಪಿಲ ದೇವ. ನೆಕ್ಸ್ಟ್ ಪ್ರಸೂತಿ. ಸೊ ಪ್ರಸೂತಿ ವಂಶ ಬಗ್ಗೆ ಕೇಳಿದ್ವಿ. ಈಗ ಅವರ ಮಗಳೇ ಸತೀದೇವಿ ಕೇಳಿದ್ವಿ. ದಕ್ಷಿಣ ಎಲ್ಲ ಇದು ನಡೀತು, ಅದೆಲ್ಲ ಅದು ಅವ್ರ ಪ್ರಸೂತಿ. ಮತ್ತೆ ಆಕೃತಿ ಅವರ ಮಗ ಯಜ್ಞ ಅಂತ ಏನು ಕೇಳ್ತೇವೆ. ಭಗವಂತನ ಒಂದು ಹೆಸರು ವಿಷ್ಣು. ಸೊ ಹಾಗೆ ವಿಷ್ಣು ಅವರ ಮಗನಾಗಿ ಅವತಾರ ಪಡೆದದ್ದು. ನೋಡಿ ಎಂತ ಅವರ ಹೆಣ್ಣು ಮಕ್ಕಳ ಪೀಳಿಗೆ, ಅವ್ರ ಇದರಲ್ಲಿ ವಂಶ ಹೇಗಿದೆ ನೋಡಿ. ಇವಾಗ ಗಂಡು ಮಕ್ಕಳ ವಂಶ ವಿವರಣೆ ಈ ಕಡೆ ಹೇಳ್ತಾ ಇದ್ದಾರೆ. ಅವರಿಬ್ಬರು ಪ್ರಿಯವ್ರತ ಉತ್ತಾನಪಾದ. ಸೊ ಆಕ್ಚುಲಿ ಅದರಲ್ಲಿ ಮೊದಲ ಹಿರಿಯ ಮಗ ಪ್ರಿಯವ್ರತ. ಆದರೆ ಅವರು ಮೊದಲಿಗೆ ಅವ್ರು ಏನ್ ಮಾಡ್ತಾರೆ, ನಾರದ ಮುನಿಗಳ ಹತ್ರ ಹೋಗ್ಬಿಡ್ತಾರೆ. ಗುರು ಅವರ ಆಶ್ರಮದಲ್ಲಿ ಹೋಗ್ಬಿಡ್ತಾರೆ. ನಾರದ ಮುನಿ ಅವ್ರ ಗುರುಗಳು. ಅವ್ರ ಆಶ್ರಮಕ್ಕೆ ಹೋಗಿ ಅವರು ಆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಎಷ್ಟು ತನ್ಮಯರಾಗಿರ್ತಾರೆ ಅಂದ್ರೆ, ಅವರು ಇಂದು ಬರೋದಿಲ್ಲ. ಅವರು ವಾಪಸ್ ಅವ್ರು ಅಲ್ಲೇ ಇರ್ತಾರೆ. ಮತ್ತೆ ಬರ್ತಾರೆ ಅವರು, ಮತ್ತೆ ಮನು ಹೋಗಿ ಕರ್ಕೊಂಡ್ ಬರ್ತಾರೆ. ಅವರು ಬ್ರಹ್ಮದೇವರು ಹೋಗಿ ಹೇಳ್ಕೊಂಡ್ ಬರ್ತಾರೆ ಅವ್ರನ್ನ. ಅದಕ್ಕೆ ಕೇಳ್ತೇವೆ ಮುಂದೆ ಅದು. ಆದ್ರೆ ಇವಾಗ ಪ್ರಿಯವ್ರತರಿಗೆ ಸದ್ಯಕ್ಕೆ ಮೊದಲಿಗೆ ಅಲ್ಲಿ ಬ್ರಹ್ಮಚಾರ್ಯ ಆಶ್ರಮದಲ್ಲೇ ಅಲ್ಲೇ ಇದ್ದಾರೆ. ಗುರುವಿನ ನಾರದರೊಟ್ಟಿಗೆ ಅವರಿದ್ದಾರೆ. ಅವರು ಅಲ್ಲಿ ಉತ್ತಾನಪಾದರು ಸ್ವೀಕರಿಸ್ತಾರೆ ಆ ಪದವಿಯನ್ನು, ರಾಜ್ಯಭಾರವನ್ನು ಸ್ವೀಕರಿಸ್ತಾರೆ. ಸೊ ಅವರ ಇಬ್ಬರು ಹೆಂಡತಿಯರು ಸುನೀತಿ, ಸುರುಚಿ. ಸುನೀತಿ ದೊಡ್ಡ ಹೆಂಡತಿ, ಜ್ಯೇಷ್ಠ. ಅವರು ಹಿರಿಯ ಹೆಂಡತಿ. ಕಿರಿಯ ಹೆಂಡತಿ ಸುರುಚಿ. ಸೊ ಆದ್ರೆ ಹೇಳ್ತಾರೆ, ಏನೋ ಅವ್ರಿಗೆ ಹೆಚ್ಚು ಒಂದು ಏನು ಅವ್ರಿಗೆ ಅಟ್ರಾಕ್ಷನ್, ಅವ್ರಿಗೆ ಕಿರಿಯ ಹೆಂಡತಿಯಾದ ಸುರುಚಿ. ಸೊ ಆದ್ರೆ ಧ್ರುವ ಮಹಾರಾಜರು ಯಾರು? ಧ್ರುವ ಮಹಾರಾಜರು ಹಿರಿಯ ಹೆಂಡತಿ ಸುನೀತಿ ಅವರ ಮಗ ಧ್ರುವ. ಸೊ ಹೀಗೆ ಅವರ ವಂಶವನ್ನು ಹೇಳ್ತಾ ಬಂದೆ. ಸೊ ಧ್ರುವ ಮಹಾರಾಜರ ತಂದೆ ಉತ್ತಾನಪಾದ, ಅವರ ದೊಡ್ಡಪ್ಪ ಪ್ರಿಯವ್ರತ, ಅವರ ದೊಡ್ಡಮ್ಮ, ಅವರ ಚಿಕ್ಕಮ್ಮ, ಎಲ್ಲ ಚಿಕ್ಕಮ್ಮಂದಿರಲ್ಲ, ಆಕೃತಿ, ಪ್ರಸೂತಿ, ದೇವಹೂತಿ, ಅವರ ಅಜ್ಜಿ ಶತರೂಪ, ಅವರ ಅಜ್ಜ, ಅವರ ತಾತ ಮನು, ಅವರ ದೊಡ್ಡ ಅಜ್ಜ ಅಂದ್ರೆ ಬ್ರಹ್ಮದೇವ್. ಇದು ಧ್ರುವ ಮಹಾರಾಜರ ವಂಶ. ಸೊ ಇದನ್ನ ಹೇಳ್ತಾ ಬಂದಿದ್ದಾರೆ. ಆದ್ರೆ ಅವರಿಗೆ ಧ್ರುವ ಮಹಾರಾಜರ ಚರಿತ್ರೆ ಎಷ್ಟು ಆಕರ್ಷಣೆ ಅಂದ್ರೆ, ಹೇಳ್ತಾರೆ ಅವರು ಇಲ್ಲಿಗೆ ನೇರವಾಗಿ ಬಂದ್ಬಿಡ್ತಾರೆ ಮೈತ್ರೇಯರು, ಧ್ರುವ ಮಹಾರಾಜರು. ಯಾಕಂದ್ರೆ ಧ್ರುವ ಮಹಾರಾಜರು ಆ ವಂಶದಲ್ಲೂ ಕೂಡ ಅವರು ಅಷ್ಟು ಗಣ್ಯರು. ಸೊ ಹಾಗಾಗಿ ಅವರು ನೇರವಾಗಿ ಈಗ ಇಳಿದು ಬರ್ತಾರೆ ಧ್ರುವ ಮಹಾರಾಜರ ವಂಶದ ವಿವರಣೆಗೆ. ಈ 5 ಅಧ್ಯಾಯ ಭಾಗವತದಲ್ಲಿ ಬರ್ತಾರೆ. ಮತ್ತೆ ಪ್ರಿಯವ್ರತ ಅದೆಲ್ಲ ಬರುತ್ತೆ, ಮುಂದೆ ಬರುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಆದ್ರೆ ಧ್ರುವ ಮಹಾರಾಜರದು ಅವರು ಇನ್ನ ಅವ್ರ ಬಗ್ಗೆ ಅವರು, ಯಾಕಂದ್ರೆ ಚಿಕ್ಕ ಮಗು 4-5 ವರ್ಷ ಅಷ್ಟು. ಹೇಗೆ ಪ್ರಹ್ಲಾದ್ ಮಹಾರಾಜರ ಚರಿತ್ರೆ ಕೇಳಿದ್ದೇವೆ, ಅದೇ ರೀತಿ ಧ್ರುವ ಮಹಾರಾಜರ ಚರಿತ್ರೆ ಕೂಡ. ಸೊ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಆ ರೀತಿಯ ಒಂದು ಭಕ್ತಿಯ ವ್ರತಗಳು, ತಪಸ್ಸೆಯಲ್ಲಿ ಅವರು ತೊಡಗಿದ್ದು. ಮತ್ತೆ ಅವರ ಒಂದು ತೀವ್ರ ತಪಸ್ಸೆಯಿಂದ ಕೃಷ್ಣನೇ ಸ್ವತಃ ಪ್ರಸನ್ನನಾಗಿ ಅವರಿಗೆ ಅವರ ದರ್ಶನವನ್ನು ಕೊಟ್ಟಿದ್ದು. ಸೊ ಇದು ಅತಿ ಅದ್ಭುತವಾದ ಚರಿತ್ರೆ, ಧ್ರುವ ಚರಿತ್ರೆ. ಭಾಗವತದ ಈ ವಿವರಣೆಯನ್ನು ನಾವು ಈಗ ಮುಂದೆ ಕೇಳೋಣ. ಅದರ ಮುಂದೆ ಇಲ್ಲಿ ಹೇಳ್ತಾ ಇರೋದು, ಇವ್ರು ಯಾರು, ಈ ವ್ಯಕ್ತಿಗಳು ಯಾರು? ಬ್ರಹ್ಮ, ಇವರೆಲ್ಲ ಇವರು ಭಗವಂತನ ಒಂದು ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತಾರೆ. ಸೊ ಅವತಾರಗಳಿಗೆ ಬಹಳ ಬಗೆಗಳಿವೆ. ಪುರುಷ ಅವತಾರ, ಗುಣ ಅವತಾರ, ಯುಗ ಅವತಾರ, ಲೀಲಾ ಅವತಾರ, ಶಕ್ತ್ಯಾವೇಶ ಅವತಾರ. ಸೊ ಭಗವಂತನ ಅವತಾರ ಅಂದ್ರೆ ಅವರ ಮೂಲ ಅಸ್ತಿತ್ವ ಭಗವಂತನ ಧಾಮ ಕೃಷ್ಣ ಅಲ್ಲಿರೋದು ವೈಕುಂಠ. ಆದ್ರೆ ಅಲ್ಲಿಂದ ಇಲ್ಲಿ ಈ ಭೌತಿಕ ಜಗತ್ತಿಗೆ ಇಳಿದು ಬರೋದಕ್ಕೆ ಅವತರತಿ, ಇಳಿಯುವುದು. ಅಲ್ಲಿಂದ ಮೇಲಿನಿಂದ ಇಲ್ಲಿ ಕೆಳಗೆ ಇಳಿಯೋದು. ಈ ಅವತಾರಗಳು ಇಲ್ಲಿ ವ್ಯಕ್ತವಾಗುವ ಭಗವಂತನ ನಾನಾ ರೂಪಗಳನ್ನ ಅವತಾರ ಅಂತ ಹೇಳೋದು. ಸೊ ಮೂಲವಾಗಿ ಅವತಾರಗಳಂದ್ರೆ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಪುರುಷ ಅವತಾರ. ಈ ಸೃಷ್ಟಿಗೆ ಕಾರಣ ಅವರು. ಸೊ ಅವರು ವೈಕುಂಠ ಜಗತ್ತಿನಿಂದ ಈ ಭೌತಿಕ ಜಗತ್ತ ಸೃಷ್ಟಿಗೆ ಕಾರಣಕರ್ತರಾಗ್ತಾರೆ ಅವರು, ಕಾರಣಾರ್ಣ ವಿಷ್ಣು. ಸೊ ನಂತರ ಭಗವಂತನು ಅಧಿಕಾರವನ್ನು ವಹಿಸಿ, 3 ಗುಣಗಳ ಅಧಿಕಾರವನ್ನು ವಹಿಸಿ ಗುಣಾವತಾರಗಳು ಬ್ರಹ್ಮ, ಶಿವ ಮತ್ತೆ ವಿಷ್ಣು. ಸೊ 3 ಗುಣಗಳು ಭೌತಿಕ ಜಗತ್ತಿಗೆ ಅದನ್ನು ಕಾರ್ಯನಿರ್ವಹಣೆ ಆಗುತ್ತೆ. ಸತ್ವಗುಣ, ರಜಸ್ಸು, ತಮಸ್ಸು, ಇದರಿಂದ
ಅದರ ನಡೆಯುತ್ತೆ ಅದು. ಸೊ ಅದರ ಕಾರ್ಯನಿರ್ವಹಣೆ ಭಗವಂತನು ತಗೊಳ್ತಾನೆ ಈ ಮೂರು ವ್ಯಕ್ತಿಗಳಿಂದ, ಬ್ರಹ್ಮ, ಶಿವ, ವಿಷ್ಣು. ಸೊ ಬ್ರಹ್ಮನು ಕೃಷ್ಣನ ಆ ರಜೋಗುಣದ ಅವತಾರ ಅಂತ ಹೇಳ್ಬೋದು. ವಿಷ್ಣು ನೇರವಾಗಿ ಸತ್ವಗುಣದ ಸ್ವರೂಪಿ. ಶಿವ ತಮೋಗುಣದ ಅಧಿಕಾರವನ್ನು ವಹಿಸೋದು. ತಮೋಗುಣದಲ್ಲಿಲ್ಲ ಶಿವ, ಆದ್ರೆ ತಮೋಗುಣದ ಅಧಿಕಾರವನ್ನು ವಹಿಸ್ತಾರೆ. ಸೊ ತಮೋಗುಣ ಅವತಾರ ಅಂತ ಹೇಳೋದು, ಗುಣ ಅವತಾರದ. ಈಗ ಹೇಳ್ತಾ ಇರೋದು ಬ್ರಹ್ಮನು ಹಾಗೆ ಭಗವಂತನ ಬಹಳ ಏನ್ ಹೇಳ್ತಾರೆ ಅವ್ರ ಬಗ್ಗೆ, ವೆರಿ ಪವರ್ಫುಲ್ ಇನ್ಕಾರ್ನೇಷನ್. ಬ್ರಹ್ಮದೇವನು ದೇವೋತ್ತಮ ಪರಮ ಪುರುಷನ ಶಕ್ತಿಯ ವಿಸ್ತಾರ. ಕನ್ನಡದಲ್ಲಿ ಇದೆ ಶಕ್ತಿಯ ವಿಸ್ತರಣೆ ಇದೆ, ಶಿಲ ಪ್ರಭುಪಾದರ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ. ಅದರ ಪವರ್ಫುಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಸೊ ಬ್ರಹ್ಮ ಸಾಮಾನ್ಯ ವ್ಯಕ್ತಿ ಅಲ್ಲ. ಬ್ರಹ್ಮನ ಬಗ್ಗೆ ಹೇಳ್ತಾ ಇರೋದು, ಬ್ರಹ್ಮನ ಪದವಿ ಎಷ್ಟು ಮುಖ್ಯವಾದದ್ದು ಅಂದ್ರೆ, ಒಮ್ಮೊಮ್ಮೆ ಸಾಮಾನ್ಯವಾಗಿ ಬ್ರಹ್ಮನ ಪದವಿ ಯಾರಿಗೆ ಸಿಗುತ್ತೆ? ಈ ಭೌತಿಕ ಜಗತ್ತಿನಲ್ಲಿರುವ ಒಬ್ಬ ಪುಣ್ಯ ಜೀವಿಗೆ ಸಿಗುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ಎಷ್ಟು ಜೀವಿಗಳಿದ್ದಾರೆ, ಅಸಂಖ್ಯಾತ. ಸೊ ಕೃಷ್ಣನು ಅಲ್ಲಿ ವೈಕುಂಠದಿಂದ ಯಾರನ್ನು ಕರ್ಕೊಂಡು ಬರೋದಿಲ್ಲ, ಹೋಗಿ ನೀವು ಹೋಗಿ ಬ್ರಹ್ಮನ ಕೆಲಸ ಮಾಡಿ ಅಂತ. ಸೊ ಒಂದೊಂದ್ಸಲ ಅದು ಕೂಡ ಹೇಳ್ತಾರೆ, ನಾವು ಫಸ್ಟ್ ಪತನಗೊಂಡಾಗ ಬ್ರಹ್ಮನ ಸ್ಥಾನವನ್ನು ಸಿಗುತ್ತೆ ಅಂತ ಕೂಡ ಒಂದ್ ಕಡೆ ಹೇಳೋ ಮಾತಿದೆ. ಎನಿವೆ, ನಾನು ಇನ್ನು ಅದ್ರ ಬಗ್ಗೆ ಸ್ವಲ್ಪ ಹಿರಿಯ ಭಕ್ತರ ಜೊತೆ ಕೇಳ್ತೇನೆ, ಪ್ರಶ್ನಿಸ್ತೇನೆ. ಸೊ ಬ್ರಹ್ಮನ ಪದವಿ ಇದೆ, ಆದ್ರೆ ಸಾಮಾನ್ಯವಾಗಿ ಹೇಳೋದು, ಈ ಜಗತ್ತಿನಲ್ಲಿ ನಾವು ಬದ್ಧ ಜೀವಿಗಳಾಗಿ ಎಷ್ಟು ವರ್ಷಗಳಿಂದ, ಎಷ್ಟು ಜನ್ಮಗಳಿಂದ ಇದೆ ಗೊತ್ತಿಲ್ಲ. ಸೊ ಇಲ್ಲೇ ನಾವು ಮತ್ತೆ ನಮ್ಮ ತಿದ್ದುಪಡಿ ನಡೆಸಿ ನಾವು ಯಾರು ಇಲ್ಲಿ ಅದಕ್ಕೆ ಆ ಅರ್ಹತೆಯನ್ನು ಪಡಿತೇವೆ, ತುಂಬಾ ಪುಣ್ಯಜೀವಿ ಆಗ್ತೇವೆ. ಈಗ ಬ್ರಹ್ಮದೇವ ಬಗ್ಗೆ ಕೇಳ್ತೇವೆ ನಾವು, ಅವ್ರು ಮಾಡಿದ ತಪಸ್ಸೆ ಅವರು ಈ ಜನ್ಮದಲ್ಲೂ ಕೂಡ, ಇದು ದೇವತಾ ಲೆಕ್ಕಾಚಾರದಲ್ಲಿ 100 ವರ್ಷಗಳು. ಸೊ 1000 ವರ್ಷಗಳು ದೇವತಾ ಆಯುಷ್ಯದ ಲೆಕ್ಕಾಚಾರದಲ್ಲಿ ದೀರ್ಘ ತಪಸ್ಸೆ ಮಾಡಿತ್ತು ಯಾರು? ಬ್ರಹ್ಮದೇವರು. ಅದು ಈ ಜನ್ಮದಲ್ಲಿ. ಇದರ ಹಿಂದೆ ಕೂಡ ಅವರೇನಾಗಿದ್ರು, ಅವ್ರ ಅದ್ರ ಬಗ್ಗೆ ನಮ್ಗೆ ವಿವರಣೆ ಇಲ್ಲ ಇಲ್ಲಿ, ಆದ್ರೆ ತುಂಬಾ ಪುಣ್ಯ ಜೀವಿಗಳು. ಸೊ ಅಂತ ವ್ಯಕ್ತಿಗೆ ಆ ಬ್ರಹ್ಮಸ್ಥಾನವನ್ನು ಸಿಗುತ್ತೆ. ಅವ್ರ ಜೀವಾತ್ಮರೇ, ಅವರು ಜೀವತತ್ವವೇ, ಆದರೆ ಅವರು ಅಷ್ಟೊಂದು ಸಾಧನೆಯಿಂದ, ಅವರು ಅಷ್ಟೊಂದು ಪರಿಶುದ್ಧರಾಗಿ ಇರೋದ್ರಿಂದ ಆ ಅರ್ಹತೆಯಿಂದ ಭಗವಂತನವರಿಗೆ ನೇಮಕ ಮಾಡ್ತಾರೆ. ಸೊ ಅಂತ ಒಂದು ಸ್ಥಾನ ಅದು. ಆದ್ರೆ ಒಮ್ಮೊಮ್ಮೆ ಆತರ ಒಂದು ವ್ಯಕ್ತಿ ಇಲ್ಲ, ಯಾರು ಅರ್ಹರಿಲ್ಲ. ಅವಾಗ ಹೇಳ್ತಾರೆ, ಭಗವಂತನೇ ಹೇಗೆ ವಿಷ್ಣುವಿನಾಗಿ, ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅಂತ ಭಗವಂತನ ಅವತಾರ ತೆಗೆದುಕೊಳ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ಬ್ರಹ್ಮನಾಗಿ ಕೂಡ ಕೃಷ್ಣನು ಒಂದು ರೂಪವನ್ನು ತೆಗೆದುಕೊಂಡು ಬರ್ತಾನೆ. ಒಂದೊಂದು ಬ್ರಹ್ಮಾಂಡದಲ್ಲಿ ನಮ್ಮ ಚತುರ್ಮುಖ ಬ್ರಹ್ಮ ಇದ್ದಾರೆ, ಒಂದೊಂದು ಬ್ರಹ್ಮಾಂಡದಲ್ಲಿ 8 ಮುಖದ ಬ್ರಹ್ಮ, 10 ತಲೆಯ ಬ್ರಹ್ಮ, 20 ತಲೆಯ ಬ್ರಹ್ಮ, 100 ತಲೆಯ ಬ್ರಹ್ಮ, 1000 ತಲೆಯ ಬ್ರಹ್ಮ, 10,000 ತಲೆಯ ಬ್ರಹ್ಮ, 10 ಲಕ್ಷ ತಲೆಗಳ ಬ್ರಹ್ಮ, 10 ಲಕ್ಷ ತಲೆಗಳ ಬ್ರಹ್ಮ, ಇವರೆಲ್ಲ ಕೋಟಿ ತಲೆಗಳುಳ್ಳ ಬ್ರಹ್ಮ. ನಮಗೆ ಇದೆಲ್ಲ ಏನು, ನಾವೇನೋ ಕತೆ ಕೇಳ್ತಾ ಇದ್ದೀವ, ಇದಾದ್ರು ಕಾದಂಬರಿ ಎಲ್ಲ, ಇದು ಕಾದಂಬರಿ ಅಲ್ಲ, ಇದೆಲ್ಲವೂ ಸತ್ಯ. ವೇದ ಪ್ರಮಾಣದಲ್ಲಿ, ವೇದ ಶಾಸ್ತ್ರದಲ್ಲಿ ಹೇಳಿರೋ ಬ್ರಹ್ಮನ ಅಸ್ತಿತ್ವ ಇದೆ. ಅಷ್ಟು ದೊಡ್ಡ ದೊಡ್ಡ ಬ್ರಹ್ಮಾಂಡಗಳಿದೆ. ನಮ್ದು ಅತಿ ಚಿಕ್ಕ ಬ್ರಹ್ಮಾಂಡ ಅಂತ ಹೇಳ್ತಾರೆ ನಾವು. ಸೊ ದೊಡ್ಡ ದೊಡ್ಡ ಬ್ರಹ್ಮಾಂಡಗಳಿಗೆ ದೊಡ್ಡ ದೊಡ್ಡ ಶಕ್ತಿ ಪಡೆದಿರುವ, ಬುದ್ಧಿ ಪಡೆದಿರುವ ಬ್ರಹ್ಮದೇವರಿದ್ದಾರೆ. ಆ ಕಥೆ ನೀವು ಕೇಳಿರ್ಬೋದೇನೋ, ನೀವು ಕೇಳಿರ್ತೀರ ನೀವೆಲ್ಲರೂ. ಆ ಬ್ರಹ್ಮನ ಕೃಷ್ಣನ ಭೇಟಿ ಎಲ್ಲಿ ಆಗತ್ತೆ? ದ್ವಾರಕೆಯಲ್ಲಾಗುತ್ತೆ. 2 ಸಲ ನಾವಲ್ಲಿ ಬಳಸಲಾಗುತ್ತೆ. ಅಟ್ಲೀಸ್ಟ್ 2 ಸಲ ನಾವು ತುಂಬಾ ಒಂದು ಮುಖ್ಯ ಮಹತ್ತರ ಇದು ಆಗೋದು. ಒಮ್ಮೆ ಬ್ರಹ್ಮ ವಿಮೋಹನಲ್ಲಿ ಇಲ್ಲ, ಕೃಷ್ಣನು ಬೃಂದಾವನದಲ್ಲಿ ಪುಟ್ಟ ಬಾಲಕನಾಗಿ ಗೋಬಾಲಕನಾಗಿದ್ದಾಗ, ಇನ್ನೊಮ್ಮೆ ಕೃಷ್ಣನು ದ್ವಾರಕೆಯಲ್ಲಿ ಕೃಷ್ಣ ಏನಾಗಿರ್ತಾರೆ, ಅವರು ರಾಜನಾಗಿರ್ತಾರೆ. ಅವರು ರಾಜನಾದಾಗ ಬ್ರಹ್ಮ ಒಂದು ಸಲ ಬರ್ತಾರೆ. ಬ್ರಹ್ಮ ಬಂದಾಗ ಕೃಷ್ಣನ ಅಲ್ಲಿ ದ್ವಾರಪಾಲಕನು ಅವ್ರು ನಿಲ್ಲಿಸ್ಬಿಡ್ತಾನೆ. ಅವ್ರು ಬ್ರಹ್ಮ ಹೇಳ್ತಾರೆ, ನಿಲ್ಸ್ಬಿಡ್ತಾರೆ. ಓಕೆ, ನಿಲ್ಸ್ಬಿಟ್ಟು ಓಕೆ, ನಾನು ಕೃಷ್ಣನು ಭೇಟಿ ಮಾಡ್ಬೇಕು. ಸೊ ಸಡನ್ ಆಗಿ ದಿಢೀರಾಗಿ ಬಂದಿದ್ದಾರೆ, ಅಪಾಯಿಂಟ್ಮೆಂಟ್ ಏನೋ ತಗೊಂಡಿಲ್ಲ ಅವರು. ಸೊ ಒಳಗೆ ಕೃಷ್ಣನ ಹೋಗಿ ಕೇಳ್ತಾರೆ. ಕೃಷ್ಣ ಬ್ಯುಸಿ ಇದ್ದಾರೆ, ದೇವೋತ್ತಮ ಪರಮ ಪುರುಷ. ಸೊ ಯಾಕೆ ಕೃಷ್ಣ ಬ್ಯುಸಿ ಅಂದ್ರೆ, ಕೃಷ್ಣನ ಗೊತ್ತು ಬ್ರಹ್ಮನಿಗೆ ಸ್ವಲ್ಪ ಏನೋ ಅಹಂಕಾರ, ಏನೋ ಜಂಬ ಇದೆ ಈಗ ಅಂತ. ಸೊ ಕೃಷ್ಣ ಕೇಳ್ತಾರೆ, ಯಾವ ಬ್ರಹ್ಮ? ಸೊ ದ್ವಾರಪಾಲಕರು ಬರ್ತಾರೆ, ಬಂದವರೆಗೆ ಬ್ರಹ್ಮನಿಗೆ ಯಾವ ಬ್ರಹ್ಮ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣ ಏನ್ ಹೇಳಿ ನಾನು ಒಳಗೋಗಿ? ಬ್ರಹ್ಮನಿಗೆ, ನಾನು ಬ್ರಹ್ಮ, ಈ ಬ್ರಹ್ಮಾಂಡದ ಸೃಷ್ಟಿಕರ್ತ. ಯಾವ ಬ್ರಹ್ಮ? ನನ್ನಕ್ಕಿಂತ ಯಾರು ದೊಡ್ಡ ವ್ಯಕ್ತಿ? ಬ್ರಹ್ಮ, ಯಾವ ಬ್ರಹ್ಮ? ಓಕೆ, ಕುಮಾರರು ಇದ್ದಾರೆ, ಕುಮಾರರು ದೊಡ್ಡ ಭಕ್ತರು, ತುಂಬಾ ಗಣ್ಯರು. ಕೇಳಿದ್ವಿ ನಾವು, ನೈಷ್ಠಿಕ ಬ್ರಹ್ಮಚಾರಿಗಳು ಅಂತ ಕೇಳಿದ್ವಿ.
ಸೊ 4 ಕುಮಾರರು ಚತುಸ್ಸನ ಅವರ ತಂದೆಯಾದ ಬ್ರಹ್ಮ. ಸೊ ಕೃಷ್ಣನಿಗೆ ಒಳಗೆ ಸುದ್ದಿ ಹೋಗುತ್ತೆ ಆ ದ್ವಾರಪಾಲಕರಿಂದ ಮೆಸೆಂಜರ್. ಸೊ ಮತ್ತೆ ಕೃಷ್ಣ ಹೇಳ್ತಾರೆ ಓಕೆ ಆಯ್ತು, ಕರ್ಕೊಂಡು ಬನ್ನಿ ಕೃಷ್ಣ ಬರ್ಲಿ. ಸೊ ಬರ್ತಾರೆ, ಬ್ರಹ್ಮ ಒಳಗೆ ಬರ್ತಾರೆ. ಸೊ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ, ಕೃಷ್ಣನೇ, ಪರಮ ಪುರುಷನೇ, ನೀವು ಯಾಕೆ ಕೇಳಿದ್ದು ಇದು ಪ್ರಶ್ನೆ, ಯಾವ ಬ್ರಹ್ಮ ಅಂತ? ಇನ್ನು ಬೇರೆ ಬ್ರಹ್ಮರಿದ್ದಾರಾ? ಯಾಕೆಂದ್ರೆ ಬ್ರಹ್ಮನಿಗೆ ಗೊತ್ತು, ಯಾಕಂದ್ರೆ ಬ್ರಹ್ಮನಿಗೆ ಭಗವಂತನ ಬೇರೆ ಇದು ದರ್ಶನ ಆಗಿದೆ, ವೈಕುಂಠ ದರ್ಶನ ಎಲ್ಲ ಆಗಿದೆ. ಆದ್ರೆ ಒಮ್ಮೆ ಏನಾಗುತ್ತೆ, ಒಂದು ಜಂಬದಲ್ಲೋ ಒಂದು ಅಹಂಕಾರದಲ್ಲೋ ನಾವು ಮರ್ತೋಗ್ಬಿಡ್ತೇವೆ. ಭಾಗವತ ಓದ್ತಾ ಇದೆ, ಓದೋರ್ಗು ನಮಗೆ ಅಯ್ಯೋ ನಾನು ತುಂಬಾ ವಿನಮ್ರವಾಗಿರ್ಬೇಕು, ಪತ್ರಾದ ಪಿಸು ನೀಚೇನ ತರೋರ ಪೀಸ ವಿಷ್ಣುನ ಮಾನಿನ ಮಾನದೇನ ಕೀರ್ತನೆಯ ಸುಧಾಹರಿ. ನನಗೆ ಗೊತ್ತು ನಾನು ಇದು ಮಾಡ್ಬೇಕು, ಇದಕ್ಕೆ ಅಭ್ಯಾಸ ಮಾಡ್ಬೇಕು ಅಂತ. ಆದ್ರೆ ಇಲ್ಲಿಂದ ಈ ಚೇರಿಂದ ಕುರ್ಚಿಯಿಂದ ಇಳಿದ ತಕ್ಷಣವೇ ಆ ಮಾನಿನ ಮಾನದೇನ ಎಲ್ಲಿದೆ? ನಾವು ಎಲ್ಲ ಬೇಕು, ನಮಗೆ ಎಲ್ಲರೂ ಕೂಡ ನನ್ನನ್ನು ಗೌರವಿಸ್ಬೇಕು. ಹೀಗೆ ನಮ್ಮದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ತೃಣಾದ ಪಿಸು ನಿಶ್ಚಯನ ಅಲ್ಲ, ನಾನು ದೊಡ್ಡ ವ್ಯಕ್ತಿ, ಎಲ್ಲ ನಮ್ಮ ಪ್ರಜ್ಞೆನೇ ಬದಲಾಗ್ಬಿಡುತ್ತೆ. ಸೊ ಎನಿವೆ, ನಮಗೆ ನಮ್ಮ ಸ್ಥಿತಿ ಇದು. ಬ್ರಹ್ಮ ಹತ್ತಿರ ಇಲ್ಲ, ಆದ್ರೆ ಒಮ್ಮೊಮ್ಮೆ ಏನೋ ಭಗವಂತನ ಇಚ್ಛೆಯಿಂದ ಈ ರೀತಿ ಆಗುವಂಥದ್ದು. ಸೊ ಬ್ರಹ್ಮದೇವರಿಗೆ ಆ ಸ್ವಲ್ಪ ಅಹಂಕಾರ ಇರೋದ್ರಿಂದ ಅವ್ರು ಮರ್ತಿದ್ದಾರೆ. ಸೊ ಕೃಷ್ಣನ್ ಹೇಳ್ತಾನೆ ಓಕೆ, ಎಲ್ಲ ಬ್ರಹ್ಮಾಂಡ, ಎಲ್ಲ ಅಂದ್ರೆ ಕೋಟಿ ಕೋಟಿ ಬ್ರಹ್ಮಾಂಡಗಳು, ಅಲ್ಲಿರುವ ಎಲ್ಲ ಬ್ರಹ್ಮರನ್ನು ಕೃಷ್ಣ ಕರೆಸ್ತಾನೆ. ಕೃಷ್ಣನಿಗೆ 1 ಸೆಕೆಂಡ್ ಅಷ್ಟೇ ಕೃಷ್ಣ ಸೂಚನೆ. ಕೃಷ್ಣನಿಗೆ ಯಾವ ಒಂದು ಅಯ್ಯೋ ಹೇಗಪ್ಪ ಕಳ್ಸು, ನಾವೇ ಈಗ ಮಾಡ್ತೀವಿ, ಮೆಸೇಜ್ ಮೊಬೈಲ್ ಮೆಸೇಜ್ ಇದೆ, ಗ್ರೂಪ್ಸ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಟಕ್ ಟಕ್ ಅಂತ ಎಲ್ಲರೂ ಹೋಗ್ಬಿಡುತ್ತೆ. ಆದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ನೋಡ್ಲಿಲ್ಲ ಅಂದ್ರೆ ಹೇಗೆ ಅವ್ರಿಗೆ ಸೇರುತ್ತೆ. ಕೃಷ್ಣನ್ಗೆ ಈ ರೀತಿ ಎಲ್ಲ ಇಲ್ಲ. ಕೃಷ್ಣನು ಖಂಡಿತ ಅವ್ರು ಹೋಗಿ ದೊಡ್ಡ ಸೌಂಡ್ ಆಗುತ್ತೆ ಅವ್ರಿಗೆ. ಮೊಬೈಲ್ ನೀವು ಅದನ್ನ ಮೊಬೈಲ್ನ ಹೋಗಿ ನೀವು ವಾಲ್ಯೂಮ್ ಬಟನ್ ತೆಗೆದ್ರು ಕೂಡ, ಇಲ್ಲ ಸ್ವಿಚ್ ಆಫ್ ಮಾಡಿದ್ರು ಕೂಡ, ಇಲ್ಲ ಅಂದ್ರೆ ನೀವು ಬ್ಲಾಕ್ ಮಾಡಿದ್ರು ಕೂಡ ಹೋಗಿ ಮೆಸೇಜ್ ಹೋಗುತ್ತೆ ಅವ್ರಿಗೆ. ಸೊ ಕೃಷ್ಣನಿಗೆ ಆ ಟೆಕ್ನಾಲಜಿ ಇದೆ. ಪ್ರತಿಯೊಂದು ಬ್ರಹ್ಮದೇವರು ಯಾರ್ಯಾರಿದ್ದಾರೆ ಅವ್ರಿಗೆ ನೇರವಾಗಿ ಠಕ್ ಅಂತ ಅವ್ರು ಹೋಗಿ ಡೀಪ್ ಸ್ಲೀಪ್, ಗಾಢ ನಿದ್ದೆ. ಒಂದ್ಸಲ ನಿದ್ದೆ ಮಲಗಿರ್ತೀವಿ ನಾವು, ಏನ್ ಹೇಳ್ತೇವೆ, ಒಂದ್ಸಲ ನಿದ್ದೆ ಬಂದ್ರೆ ಒಂದು ಇಲ್ಲಿ ಭಗವಂತನ ಆರಾಧನೆ ಮಂಗಳಾರತಿ ದೊಡ್ಡದಾಗಿ ಶಂಖ ಊದಿರ್ತಾರೆ, ಕೇಳಿಸೋದಿಲ್ಲ ನನಗೆ. ಅಷ್ಟೊಂದು ರಾವಣನ ರೀತಿಯಲ್ಲಿ ಒಂದು ಮಲಗಿಬಿಟ್ಟಿರ್ತೇವೆ. ಆ ರೀತಿ ಇದ್ರೂ ಕೂಡ ಕೃಷ್ಣನ ಸೌಂಡ್ ಹೇಗಾಗುತ್ತೆ ಅಂದ್ರೆ, ಆ ಬ್ರಹ್ಮದೇವರು ಮಲಗಿದ್ರು ಕೂಡ ಎಚ್ಚರ ಆಗುತ್ತೆ, ಅವ್ರಿಗೆ ಎಚ್ಚರಾಗಿ ಮೆಸೇಜ್ ಹೋಗುತ್ತೆ, ಬನ್ನಿ ಇಲ್ಲಿ. ಸೊ ಬ್ರಹ್ಮದೇವರಿಗೆ, ಎಲ್ಲ ಬ್ರಹ್ಮದೇವರಿಗೆ ಕೃಷ್ಣನ ಮೆಸೇಜ್ ಹೋಯ್ತು, ಆ ಸಿಗ್ನಲ್ ಹೋಯ್ತು, ಅಲಾರಾಮ್ ಹೋಯ್ತು. ಹೋಗಿದ ತಕ್ಷಣವೇ ಎಲ್ಲ ಬ್ರಹ್ಮಾಂಡದಲ್ಲಿ ಎಷ್ಟು ಬ್ರಹ್ಮಾಂಡಗಳು, ಅನಂತ ಕೋಟಿ ಬ್ರಹ್ಮಾಂಡಗಳು. ಸೊ ಅದ್ರಲ್ಲಿ ಎಲ್ಲರೂ ಬರೋದು, ಸುಮಾರು ಜನ ಬಂದ್ರು, ಒಬ್ಬೊಬ್ರು ಬಂದಾಗ ಶುರು ಮಾಡಿದ್ರು. ಆ ಬ್ರಹ್ಮನ ಇದ್ದಾರೆ, ನಮ್ಮ ಬ್ರಹ್ಮದೇವರು ಇದ್ದಾರೆ, ಚತುರ್ಮುಖ ಬ್ರಹ್ಮ, 4 ಚತುಸ್ಸನ ಅವರ ತಂದೆ, 10 ತಲೆಯ ಬ್ರಹ್ಮ, 100 ತಲೆಯ ಬ್ರಹ್ಮ, 1000 ತಲೆಯ ಬ್ರಹ್ಮ, 10,000 ತಲೆಯ ಬ್ರಹ್ಮ, ಎಲ್ಲರೂ ಬರ್ತಾ ಇದ್ದಾರೆ. ಬಂದು ಬಡಕ್ ಅಂತ ಅವರೆಲ್ಲ ಕಿರೀಟಗಳಿವೆ, ಎಲ್ಲ ಎಷ್ಟು ಪ್ರಜ್ವಲಿಸುವ ವ್ಯಕ್ತಿಗಳು ಎಲ್ಲರೂ. ಅವರ ಕಿರೀಟ, ಅವರ ಇದು ಎಲ್ಲ ಕೃಷ್ಣ ನೋಡಿದ್ದೆ ಅವರು. ದಂಡವಾದ ಪ್ರಣಾಮ ಕೃಷ್ಣನ. ಹಾಗೆ ಗುರುಗೆ ನಾವು ಕೃಷ್ಣನಿಗೆ ನಾವು ನಮಸ್ಕಾರ ಹೇಗ್ ಮಾಡ್ತೇವೆ ಅಂದ್ರೆ, ದಂಡ, ಒಂದು ಕೋಲಿದ್ರೆ ಕೋಲ್ನ ಈಗ ಬಿಟ್ರೆ ಏನಾಗಿದೆ, ಟಕ್ ಅಷ್ಟೇ ಆಗಿ ಬಿದ್ದೋಗುತ್ತದೆ. ಅಷ್ಟು ಆ ಒಂದು ಭಕ್ತಿ ಭಾವನೆಯಿಂದ ಕೃಷ್ಣ ನೋಡಿದ ತಕ್ಷಣವೇ, ಕೃಷ್ಣ ನನ್ನ ಪ್ರಣಾಮಗಳನ್ನು ಸ್ವೀಕರಿಸು ಅಂತ ಎಲ್ಲ ಬ್ರಹ್ಮದೇವರು ಪಟ್ 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 ಅಂತ ಸೌಂಡ್, ಎಲ್ಲ ಕಿರೀಟಗಳೆಲ್ಲ ಬಡ್ 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 ಅದು ತೊಳು 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 ಅಂತ ಇದು ಸೌಂಡ್ ಆಗ್ತಾ ಇದೆ. ಬ್ರಹ್ಮದೇವರು ಎಲ್ಲಿಂದ ಬಂದ್ರು ಇವರೆಲ್ಲ ಯಾರು ಈ ವ್ಯಕ್ತಿಗಳು? ಇವರೆಲ್ಲ ನಾನು ಒಂದು ಚಿಕ್ಕ ಇರುವೆ ತರ ಈ ವ್ಯಕ್ತಿಗಳ ಮಧ್ಯೆ, ಈ ವ್ಯಕ್ತಿಗಳು. ಓ, ಬ್ರಹ್ಮನಿಗೆ, ಬ್ರಹ್ಮ ಶುದ್ಧ ಭಕ್ತರು, ಮತ್ತೆ ಅರಿವಾಗುತ್ತೆ, ಓ ನನ್ನ ಕೃಷ್ಣನು, ನನ್ನ ಭಗವಂತನು ಇಷ್ಟು ದೊಡ್ಡ ವ್ಯಕ್ತಿ, ಇಂಥ ನನಗಿಂತ ಸಾವಿರಾರು ಲಕ್ಷಾಂತರ ವ್ಯಕ್ತಿಗಳು ಅರ್ಹರಾದವರು ಕೃಷ್ಣನ ಸೇವೆಯಲ್ಲಿ ತಾಗಿದ್ದಾರೆ. ಸೊ ಬ್ರಹ್ಮನಿಗೆ ತುಂಬಾ ಆನಂದ ಆಗುತ್ತೆ. ಕೃಷ್ಣ ನೋಡಿದ ತಕ್ಷಣ ಏನು, ಓ ಇದೇನಿದೆ, ನನಗಿಂತ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಬುದ್ಧಿವಂತ ವ್ಯಕ್ತಿಗಳಿದ್ದಾರೆ, ಸಾಮರ್ಥ್ಯವಾದ ವ್ಯಕ್ತಿಗಳಿದ್ದಾರೆ ಅಂತ ಒಂದು ಅಸೂಯೆ ಬಂದದ್ದು ಆ ರೀತಿ ಬ್ರಹ್ಮನಿಗೆ ಅವ್ರು ನೋಡಿದ್ಮೇಲೆ ಮತ್ತೆ ಮನವರಿಕೆಯಾಗಿ, ಧನ್ಯವಾದಗಳು ಕೃಷ್ಣನಿಗೆ, ಧನ್ಯವಾದ, ನಾನು ಅಜ್ಞಾನದಲ್ಲಿ ನಾನೇ ಒಂದು ದೊಡ್ಡ ವ್ಯಕ್ತಿ, ನಾನೇ ಒಂದು ಇದು ಅಂತ ಅನ್ಕೊಂಡಿದ್ದೆ. ಈಗ ಕೃಷ್ಣನ ತೋರಿಸಿದ್ದು ಬ್ರಹ್ಮನಿಗೆ. ಸೊ ಎನಿವೆ, ಸೊ ಈ ಬ್ರಹ್ಮದೇವರು, ಬೇರೆ ಬೇರೆ ಬ್ರಹ್ಮರಿದ್ದಾರೆ. ಆಮೇಲೆ ಬ್ರಹ್ಮದೇವರ ಪದವಿ ಎಷ್ಟು ಮುಖ್ಯವಾದದಂದ್ರೆ, ಯಾರೂ ಇಲ್ಲ ಅಂದ್ರೆ ಈ ತರ ಯಾರು ಜೀವಿಗಳು, ಜೈಲಲ್ಲಿ ಏನ್ ಹೇಳ್ತಾರೆ, ಜೈಲಲ್ಲಿ ಸರ್ಕಾರ ಕೆಲಸ ಮಾಡುವಾಗ ಏನ್ ಮಾಡ್ತಾರೆ, ಹೊರಗಿನ ಅಧಿಕಾರಿಗಳನ್ನ ಅವ್ರು 24 ಗಂಟೆ ಡ್ಯೂಟಿ ಹಾಕ್ತಾರ ಅವರು. ನೀವೇ ಯೋಚನೆ ಮಾಡಿ, ಜೈಲಲ್ಲಿ ಒಬ್ರು ಅಧಿಕಾರಿ ಇದ್ದಾರೆ, ಪೊಲೀಸ್ ಅಧಿಕಾರಿ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಆದ್ರೆ 24 ಗಂಟೆಯಿಂದ ಅವ್ರು 7 ದಿವಸ 24x7. ಈಗ ಆಫ್ಲೈನ್ ವರ್ಕ್ ಅಲ್ಲ, ಅದು ಆನ್ಲೈನ್ ವರ್ಕ್ ಅಲ್ಲ, ಆಫ್ಲೈನ್. ಅಲ್ಲಿ ಹೋಗ್ಬೇಕು, ಅವ್ರು ಖುದ್ದಾಗಿ ಜೈಲೊಳಗೆ ಹೋಗ್ಬೇಕು. ಅಲ್ಲಿರುವ ಎಲ್ಲ ಜೈಲರು
ಎ ಕ್ಲಾಸ್ ಪ್ರಿಸನ್, ಬಿ ಕ್ಲಾಸ್ ಪ್ರಿಸನ್, ಸಿ ಕ್ಲಾಸ್ ಪ್ರಿಸನ್. ಒಬ್ಬ ನಂಬರ್ 1 ಇವನು ಪಿಕ್ ಪಾಕೆಟ್, ನಂಬರ್ 2 ಇವನು ಕೊಲೆಗಾರ, ಮೂರನೇ ನಂಬರ್ 3 ಇವನು ಟೆರರಿಸ್ಟ್, ನಾಲ್ಕನೇ ಇವನಾಗ್ಲೇ ಮರಣದಂಡನೆ ಆಗಿದೆ, ಐದನೇ ಇವನು ಚೀಟರ್, ಇವನು ಆರನೇ ಇವನು ಬ್ಲಫರ್. ಎಲ್ಲ ಎಲ್ಲ ಒಂದೊಂದು ಅವರ ಮಧ್ಯೆ ಆಗ ಡ್ಯೂಟಿ ಆಗ್ತಾರೆ. ಯಾರಾದ್ರು ವೈಕುಂಠ ಲೋಕದಲ್ಲಿ ಅವರ ಆನಂದದಲ್ಲಿ ನಾರಾಯಣನ ಕೃಷ್ಣನ ಸಂಘದಲ್ಲಿ ಇದ್ದಾರೆ ಅವ್ರು ಯಾಕೆ ಇಲ್ಲಿ 24 ಗಂಟೆ ಇಲ್ಲಿ ಬಂದು ಡ್ಯೂಟಿ ಮಾಡಿ 24/7 ಅದು ಇಂಟು 365. ಸೊ ಬ್ರಹ್ಮದೇವರದು ಆ ತರ ಇದು ಇದಂದ್ರೇನೆ 100 years, 100 ವರ್ಷ ಅವರ ಆಯುಷ್ನಲ್ಲಿ ಅಂತ ದೀರ್ಘ ಸಮಯದಲ್ಲಿ ಯಾಕೆ ಈ ಜೈಲ್ ಬೇಕು? ಸೊ ಕೃಷ್ಣ ಏನ್ ಮಾಡ್ತಾನೆ, ಇಲ್ಲೇ ಯಾರಾದ್ರೂ ಒಬ್ರು ಜೈಲಲ್ಲಿ ಯಾರಿದ್ದಾರೆ ಅವ್ರು ತಯಾರಿ. ಸೊ ಜೈಲಲ್ಲಿ ನಾವು ಜೈಲಲ್ಲಿ ಇರೋರು ಇರ್ತೇವೆ, ನಮಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಇದಾದ್ರೆ ನಮಗೆ ಒಂದು ಇದು ಕೊಟ್ರೆ, ಅಧಿಕಾರ ಕೊಟ್ರೆ, ನೀವು ಅಡುಗೆ ಮಾಡೋದನ್ನು ನೋಡ್ಕೊಳ್ಳಿ, ನೀವು ಇದನ್ನು ಪ್ರಸಾದ ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ಳಿ, ನೀವು ಇನ್ನೊಂದು ಅವ್ರನ್ನ ಏನೋ ಒಂದು ಬೇರೆ ಏನೋ ಒಂದು ಎಂಗೇಜ್ಮೆಂಟ್, ಅವ್ರಿಗೆ ಬಟ್ಟೆ ವ್ಯವಸ್ಥೆ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಅಲ್ಲಿ ಮೇಂಟೆನೆನ್ಸ್ ನೋಡಿ, ಅದು ಜೈಲ್ ಏನೋ ಅಲ್ಲಿ ಇಲ್ಲಿ ಏನಾದ್ರು ಅದು ಬೀಳ್ತಾ ಇದೆ, ಇದು ಬೀಳ್ತಾ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಪವರ್ ವರ್ಕ್ ಆಗೋದಿಲ್ಲ, ಅದನ್ನ ನೋಡ್ಕೊಳ್ಳಿ. ಇದೆಲ್ಲ ಆದಷ್ಟು ಇಲ್ಲಿ ಒಳಗೆ ಸಿಗ್ತಾರೆ, ನಮ್ಗೆ ಕೈದಿಗಳೆಲ್ಲ ಬರ್ತಿರ್ತಾರೆ. ಒಬ್ಬರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಸಿಗ್ತಾರೆ, ಒಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಸಿಗ್ತಾರೆ, ಇನ್ನೊಬ್ರು ಸ್ವಲ್ಪ ರಿಪೇರಿ ಮಾಡೋ ಮೇಸ್ತ್ರಿ ಸಿಗ್ತಾರೆ. ಸೊ ಎಲ್ಲ ಇದರಿಂದ ಅಲ್ಲಲ್ಲಿ ಅಡ್ಜಸ್ಟ್. ಕೃಷ್ಣ ಹಾಗೆ ಆದರೂ ಕೂಡ ಅವರು ತುಂಬಾ ಇದಿರ್ಬೇಕು, ಅವ್ರೇನಿರ್ಬೇಕು, ನಿಷ್ಠಾವಂತರಿರ್ಬೇಕು. ಸೊ ದೇವತೆಗಳ ತುಂಬಾ ನಿಷ್ಠಾವಂತರು, ತುಂಬಾ ಉನ್ನತ ಜೀವಿಗಳು, ಅವ್ರಿಗೆ ಆ ನೇಮಕವಾಗುತ್ತೆ. ಅದನ್ನು ಪರ್ಟಿಕ್ಯುಲರ್ಲಿ ಬ್ರಹ್ಮದೇವರು ಅಂದ್ರೆ ಬ್ರಹ್ಮ ಪೋಸ್ಟ್ ಅಂದ್ರೆ ತುಂಬಾ ದೊಡ್ಡ ಪೋಸ್ಟ್. ಸೊ ಕೃಷ್ಣನು ಟೆಸ್ಟ್ ಮಾಡಿ, ಹೌದು ಇವನನ್ನ ನಂಬುವುದು, ನನ್ನನ್ನು ಇವರು ವಂಚನೆ ಮಾಡೋದಿಲ್ಲ, ನಾನು ಇವ್ರಿಗೇನೋ ಹೇಳಿದೆ, ಒಂದು ಸೇವೆ ಕೊಟ್ಟೆ, ಮತ್ತೆ ಇವರು ಆ ಸೇವೆಯನ್ನ ಇದು ನನ್ನದು ಅಂತ ಮಾಡ್ಬಿಟ್ರೋ, ನಾನು ಬಿಟ್ಬಿಟ್ಟು ಹೋಗ್ಬಿಟ್ರೋ, ಇಲ್ಲ, ಆ ತರ ತುಂಬಾ ಕಾನ್ಫಿಡೆನ್ಸ್ ಯಾರ ಮೇಲೆ ಆ ಒಂದು ನಂಬಿಕೆ ಇದೆ, ಆ ಶ್ರದ್ಧೆ ಇದೆ ಭಗವಂತನು, ಅವರಿಗೆ ಆ ಬ್ರಹ್ಮದೇವರ ಪದವಿಯನ್ನು ಕೊಡೋದು. ಎನಿವೆ, ಸೊ ಬ್ರಹ್ಮನ ಪದವಿ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಬ್ರಹ್ಮದೇವರದು ಅದು ಅವರು ಇಲ್ಲಿ ಹೇಳ್ತಾರೆ ನೇರ ಅವತಾರವೇ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇಷ್ಟೇ, ಅಷ್ಟು ಅಲ್ಲಿ ಕರ್ತವ್ಯ, ಅದು ಹೊಣೆಗಾರಿಕೆ, ಅಷ್ಟು ಪ್ರಾಮಾಣಿಕತೆ ಇರಬೇಕು, ಅಲ್ಲಿ ಅಷ್ಟು ಪರಿಶುದ್ಧತೆ ಇರಬೇಕು, ಅಂತ ವ್ಯಕ್ತಿಗೆ ಅದು ಸಿಗುತ್ತೆ. ಸೊ ಇವರೆಲ್ಲರೂ ಕೂಡ ಬ್ರಹ್ಮದೇವರೇ ಅಲ್ಲ, ಅವರ ಮಗ ಸ್ವಯಂಭುವ ಮನು ಕೂಡ ಒಬ್ಬ ಭಾಗವತೋತ್ತಮರು, ಮಹಾಭಾಗವತರು. ಅವ್ರ ಬಗ್ಗೆ ಕೇಳ್ತೇವೆ ಮುಂದೆ, ಅವ್ರ ವಿವರಣೆ ಬರುತ್ತೆ. ಸ್ವಯಂಭೂಮನು ಹೇಳ್ಬೇಕು ಅಂದ್ರೆ, ಒಂದು ಸಮಯದಲ್ಲಿ ಉತ್ತನಪಾದ ಅವರು ಧ್ರುವ ಮಹಾರಾಜರು ಅವರು ಒಂದು ಏಜ್ಗೆ ಬಂದ್ಮೇಲೆ ಅವರು ಕೂಡ ನಿವೃತ್ತರಾಗ್ಬಿಡ್ತಾರೆ, ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ, ವಾನಪ್ರಸ್ಥಕ್ಕೆ ಹೋಗಿ ಅವ್ರು ಕೂಡ ಜೀವನ ಪರಿಪೂರ್ಣತೆ ಮಾಡ್ಕೊಳ್ತಾರೆ. ಮತ್ತೆ ಧ್ರುವ ಮಹಾರಾಜರ ವಂಶ ಎಲ್ಲ ಮುಂದುವರಿಯುತ್ತೆ. ಕೆಲವು ಸಮಯ ಆದ್ಮೇಲೆ ನೋಡ್ತಾರೆ, ಯಾರು ಇಲ್ಲ ಆ ರೆಸ್ಪಾನ್ಸಿಬಿಲಿಟಿ, ಅಧಿಕಾರವನ್ನು ವಹಿಸ್ಲಿಕ್ಕೆ. ಆಗ ಸ್ವಯಂಭೂ ಮನುಗೆ ನಾನ್ ಮತ್ತೆ ಸ್ವೀಕರಿಸ್ಬೇಕಾ? ಅವರ ಸಮಯ ಆಯುಷ್ಯ ಕೂಡ 71 ಮಹಾಯುಗಗಳಿದೆ, ದೊಡ್ಡ ವಯಸ್ಸು ಆಯುಷ್ ಅವ್ರದ್ದು. ಅವ್ರು ಹೇಳ್ತವ್ರು, ಇನ್ನ ನಾನ್ ಬೇಡ, ನನಗೆ ಸಾಕಿನ, ನನ್ನ ಮಕ್ಕಳು ನೋಡ್ಕೊಳ್ಳಿಲ್ಲ, ನಾನು ಇನ್ನ ಆಧ್ಯಾತ್ಮಿಕ ಜೀವನವನ್ನು ನಾನು ಪಾಲಿಸ್ಬೇಕು ಅಂತ ಹೇಳ್ತಾರೆ. ಪ್ರಿಯವ್ರತನ ಹತ್ರ ಹೋಗ್ತಾರೆ. ಪ್ರಿಯವ್ರತ ನಿರಾಕರಿಸ್ಬಿಡ್ತಾರೆ. ಹೀಗೆ ಬ್ರಹ್ಮದೇವರು ಇವರಿಗೆ ಕುಮಾರನಿಗೆ ಹೇಳಿದಾಗ, ನೀವು ಸ್ವಲ್ಪ ಜವಾಬ್ದಾರಿ ವಹಿಸಿ, ನನ್ನ ಜವಾಬ್ದಾರಿ ತುಂಬಾ ಹೆಚ್ಚಾಗಿದೆ ಜಗತ್ತಿನ ಸೃಷ್ಟಿಯಲ್ಲಿ, ನೀವು ಸ್ವಲ್ಪ ಪೀಳಿಗೆಯನ್ನು ಸೃಷ್ಟಿ ಮಾಡಿ ಸ್ವಲ್ಪ ಶೇರ್ ಮಾಡಿ ನನ್ನ ರೆಸ್ಪಾನ್ಸಿಬಿಲಿಟಿ. ಅವರು ನಿರಾಕರಿಸ್ಬಿಡ್ತಾರೆ. ಅದೇ ರೀತಿ ಪ್ರಿಯವ್ರತ ಕೂಡ ನಿರಾಕರಿಸ್ಬಿಡ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಮನು, ಇಲ್ಲ ಇದು ಇಲ್ಲಿಗೆ ನಿಲ್ಲಕ್ಕಾಗಲ್ಲ, ಇದು ನಾನು ಬ್ರಹ್ಮದೇವರ ಹತ್ರ ಹೋಗ್ತೇನೆ, ನನ್ನ ತಂದೆ ಹತ್ರ ಹೋಗ್ತೇನೆ. ಅವ್ರ ತಂದೆ ಹತ್ರ ಹೋಗ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವ್ರು ಕರ್ಕೊಂಡು ಬಂದು ಪ್ರಿಯವ್ರತನಿಗೆ ಆದೇಶ ಕೊಡ್ತಾರೆ. ನಾರದರು ಆಗ ಇಮಿಡಿಯೇಟ್ ನಿಂತ್ಕೊಳ್ತಾರೆ, ಯಾಕಂದ್ರೆ ನಾರದರು ಕೂಡ ಆ ಕಡೆ ಈ ಕಡೆ ಇದ್ದಾರೆ. ಇವರು ಸರಿ, ಅವರು ಸರಿ, ಪ್ರಿಯವ್ರತನೂ ಒಂದು ಕಡೆ ಸರಿ, ಅವ್ರ ಕಡೆ ಮನುನು ಸರಿ. ಯಾಕಂದ್ರೆ ಇಬ್ರು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿದ್ದಾರೆ, ಅದರ ಉತ್ಸಾಹದಲ್ಲಿದ್ದಾರೆ. ಯಾರ ಕಡೆ ಪಾತ್ರ ವಹಿಸೋದು, ಯಾರ ಕಡೆ ಹೇಳೋದು ನಾವು? ಬ್ರಹ್ಮದೇವರು ಬಂದು ಹೇಳ್ತಾರೆ, ಇಲ್ಲ ನೀನು ಹೆದರ್ಬೇಡ ಪ್ರಿಯವ್ರತ, ನಿನಗೆ ನನ್ನ ಕೃಪೆ ಇದೆ, ನನ್ನ ಬ್ಲೆಸ್ಸಿಂಗ್ ಇದೆ, ನಿನಗೆ ಆಶೀರ್ವಾದ ಇದೆ, ಕೃಷ್ಣಕ್ಕೆ ಆಶೀರ್ವಾದ ಇದೆ. ನೀನು ಗೃಹಸ್ಥ ಜೀವನವನ್ನು ನೀನು ಪ್ರವೇಶ ಮಾಡು, ಆ ಕರ್ತವ್ಯಗಳನ್ನು ನೀನು ಸ್ವೀಕರಿಸು ರಾಜನಾಗಿ, ಮತ್ತೆ ನೀನು ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಬೋದು. ಈಗ ನಿನ್ನ ತಂದೆಗೆ ಆ ಒಂದು ಅವಕಾಶವನ್ನು ಕೊಡೋಣ, ನೀನು ಮಗನಾಗಿ ನಿನ್ನ ಕರ್ತವ್ಯ, ತಂದೆ ಮೊದಲು ಅವರು ಆ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ತೊಡಗಿ ಸಂಪೂರ್ಣವಾಗಿ ಅಂತ ಮನುವಿಗೆ ಪ್ರಿಯವ್ರತನಿಗೆ ಬಿಟ್ಟು, ಪ್ರಿಯವ್ರತನ ಮತ್ತೆ ವಾಪಸ್ ಆಶ್ರಮದಿಂದ ವಾಪಸ್ ತಂದು ಮಹಾರಾಜನ ಮಾಡಿ ಸ್ವಯಂಭೂಮನು. ಸೊ ತುಂಬಾ ದೊಡ್ಡ ವ್ಯಕ್ತಿ ಸ್ವಯಂಭೂಮನು. ಮತ್ತೆ ಅವ್ರಿಗೆ ತಮ್ಮ ಮಗಳಿಂದ ಇದು ಸಿಗ್ತಾರೆ. ಆಯ್ತಾ, ಎಲ್ಲಿರುತ್ತೆ? ಒಂದ್ ನಿಮಿಷ. ಎನ್ವೆಲಪ್ಪು ಆ ರೂಮಲ್ಲಿ ಇರುತ್ತೆ, ಅದ್ರ ಹುಡುಕಕ್ ನಿಮ್ಗೆ ಸಿಗುತ್ತಾ? ಆ ರೂಪಲ್ಲಿ
ಸ್ಟೆಪ್ಸ್ ಇದೆ, ಒಂದರಲ್ಲಿ ಕವರ್ ಅಲ್ಲಿ ನಾನು ಮುಗಿಸ್ತೀನಿ, ಟೈಮ್ ಕೂಡ ಆಯ್ತು. ಸೊ ಆಗ್ಲೇ ಎನಿವೆ, ಸ್ವಯಂಭೂಮನು ಅವರು ನನ್ನ ಮಗಳು ದೇವಹೂತಿಗೆ ಕಪಿಲ ದೇವರ ಮಗನಾಗಿ ಹುಟ್ಟು ಬಂದರು. ಆದ್ರೆ ನನಗೂ ಕೂಡ ಭಗವಂತನು ಮಗನಾಗಿ ಹುಟ್ಟು ಬಂದ್ರೆ ಅಂತ ಅವ್ರೇನ್ ಮಾಡ್ತಾರೆ, ಆಕ್ಚುಲಿ ಆಕೃತಿ ಆ ಮೂರನೇ ಮಗಳನ್ನು ಮದುವೆ ಮಾಡೋ ಮುಂಚೆ ಕಂಡೀಷನ್, ಅವರ ಅಳಿಯಾಗಿ ಕಂಡೀಷನ್, ಯಾರು ರುಚಿ ಪ್ರಜಾಪತಿ ಅಂತ ಇರ್ತಾರೆ ಒಬ್ಬ ವ್ಯಕ್ತಿ, ನನ್ನ ಮಗಳನ್ನು ಕೊಡ್ತೇನೆ ನಿಮಗೆ ಹೆಂಡತಿಯಾಗೆ, ಆದ್ರೆ ಕಂಡೀಷನ್ ಏನಂದ್ರೆ ಆ ಯಾರ ಮಗ ಹುಟ್ಟತಾನೆ ಅವ್ನು ನನಗ್ ನೀವು ವಾಪಸ್ ಕೊಡ್ಬೇಕು. ಯಾಕಂದ್ರೆ ಗೊತ್ತು ಅವ್ರಿಗೆ ಆ ಮಗಳಿಂದ ಬರೋ ಮಗನು ದೇವೋತ್ತಮ ಪರಮ ಪುರುಷನೇ ಸಾಕ್ಷಾತ್, ಆ ಯಜ್ಞ ವಿಷ್ಣು ಅವರ ಅವತಾರ ಅಂತ. ಸೊ ಅವರು ಅವನನ್ನೇ ಭಗವಂತನನ್ನೇ ಮಗುವಾಗಿ ಹುಟ್ಟಿಸಿ ಬೆಳೆಸಿ ಆತರ ಇದನ್ನ ಮಾಡಬೇಕು, ಸೇವೆ ಮಾಡಬೇಕು ಅಂತ ಅವರ ಇಚ್ಛೆ. ಅವರು ಯಾರ ಸ್ವಯಂಭೂಮನು. ಸೊ ಆ ಕಂಡೀಷನ್ ಇಂದ ಅವರು ಮಗಳನ್ನು ಕೊಡ್ತಾರೆ. ಮತ್ತೆ ಅವ್ರ ಮಗನಾಗಿ ಯಜ್ಞ ಮತ್ತೆ ದಕ್ಷಿಣ ಅಂತ, ವಿಷ್ಣು ಮತ್ತೆ ಲಕ್ಷ್ಮಿ ಯಾವ್ದು ಅವತಾರ ಅವರು ಹುಟ್ಟುತ್ತಾರೆ. ದಕ್ಷಿಣ ಏನು, ಹೆಣ್ಣು ಮಕ್ಕಳನ್ನ ಹೇಳ್ತಾರೆ ನೀವೇ ಇಟ್ಕೊಳ್ಳಿ ಅಂತ ಇಟ್ಕೊಂಡ್ಬಿಟ್ಟು ಮಗನನ್ನು ಮತ್ತೆ ಮನೆಗೆ ಕರ್ಕೊಂಡ್ ಬರ್ತಾರೆ. ಸೊ ಅಂದ್ರೆ ಅಷ್ಟು ಭಗವಂತನೊಟ್ಟಿಗೆ ಅವರ ಆತ್ಮೀಯತೆ ಇದೆ. ಹಾಗೆ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಸಂಘ ಪಡಿಬೇಕು ಅಂತ ಆಸೆ ಇದೆ. ಸೊ ಇದು ಸ್ವಯಂಭೂಮನು. ಸೊ ಇವರ ವೃತ್ತಾಂತ ಕೂಡ ಕೇಳ್ತೇವೆ ನಾವು, ತುಂಬಾ ದೊಡ್ಡ ಮಹಾತ್ಮ. ಮತ್ತೆ ಈಗ ಪ್ರಿಯವ್ರತ ಉತ್ತಾನಪಾದ ಮಗನು ಧ್ರುವ ಮಹಾರಾಜ. ಸೊ ಪ್ರತಿಯೊಬ್ಬರು ಕೂಡ ಈ ವಂಶದಲ್ಲಿ ಅವರ ಹೆಸರು, ಅವರ ಚಟುವಟಿಕೆಗಳು, ಅವರ ಇದು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಆಗಲ್ಲ ಅಂತ ಒಂದು ಮಹಾತ್ಮರು ಇದ್ರಲ್ಲ. ಸೊ ಈಗ ತುಂಬಾ ಕುತೂಹಲದಲ್ಲಿ, ಅದರಲ್ಲೂ ಕೂಡ ಇಂಥ ವ್ಯಕ್ತಿಗಳಿದ್ದಾರೆ. ಆದ್ರೆ ತಕ್ಷಣವೇ ಇವರೆಲ್ಲ ಬಿಟ್ಟು ಸೈಡ್ ಬಿಟ್ಟು ಯಾರು ಮೈತ್ರೇಯ ಮಹರ್ಷಿಗಳು ಧ್ರುವ ಮಹಾರಾಜರ ವೃತ್ತಾಂತಕ್ಕೆ ಬಂದ್ಬಿಟ್ಟು ನೇರ. ಯಾಕಂದ್ರೆ ಧ್ರುವ ಮಹಾರಾಜರು ಇನ್ನೂ ಹೆಚ್ಚು ದೊಡ್ಡ ಭಕ್ತರು. ಅವ್ರ ವಿವರಣೆಯನ್ನು ಕೇಳೋಣ. ಅವ್ರು ಹೇಗೆ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ತೀವ್ರವಾಗಿ ಅವ್ರು ತಪಸ್ಸೆ ಮಾಡಿದ್ರು. ಭಾಗವತದಲ್ಲಿ ನಾವ್ ಏನ್ ಕೇಳಿದ್ವಿ, ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸೊ ನಮಗೆ ತುಂಬಾ ಇಚ್ಛೆಗಳಿರ್ಬೋದು, ಭೌತಿಕ ಇಚ್ಛೆಗಳಿರ್ಬೋದು, ಇಲ್ಲ ನನಗೆ ಏನು ಇಚ್ಛೆಗಳಿರದೇ ಇರ್ಬೋದು, ಇಲ್ಲ ನನಗೆ ಮೋಕ್ಷದ ಇಚ್ಛೆ ಇರ್ಬೋದು. ಏನಾದ್ರೂ ಕೂಡ ನಾವೇನ್ ಮಾಡ್ಬೇಕು, ತೀವ್ರವಾಗಿ ತುಂಬಾ ಒಂದು ದೃಢ ನಿರ್ಧಾರದಿಂದ, ಉತ್ಸಾಹದಿಂದ ನಾವು ಕೃಷ್ಣನ ಭಕ್ತಿ ಚಟುವಟಿಕೆ ತುಳಿಬೇಕು. ನಾವು ಬೇರೆ ಅದು ಬಿಟ್ಬಿಟ್ಟು ಈ ಧ್ಯಾನ ಮಾರ್ಗ, ಈ ಯೋಗ ಮಾರ್ಗ, ಈ ಒಂದು ಕರ್ಮಕಾಂಡ ವಿಚಾರ, ಈ ಪೂಜೆ, ಈ ದೋಷದ ನಿವಾರಣೆ, ಈ ಯಜ್ಞ, ಇದೆಲ್ಲವೂ ಕೂಡ ನಾವು ದೂರದಲ್ಲಿ ಆ ಕಡೆ ಇಟ್ಟು ನೇರವಾಗಿ ಕಲಿಯುಗದಲ್ಲಿ ಏನ್ ಹೇಳಿದ್ದಾರೆ, ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತೇವ ಗತಿರನ್ಯತ. ಸೊ ಹೀಗೆ ಭಕ್ತಿಯ ಮಾರ್ಗದಲ್ಲಿ ನಾವು ತುಂಬಾ ಉತ್ಸಾಹದಿಂದ, ನಾವು ಒಂದು ತಾಳ್ಮೆ ಬೇಕು ನಮ್ಗೆ. ಅಯ್ಯೋ, ತಾಳ್ಮೆ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ, ನಾವು ಏನು ಸಾಧಿಸಕ್ಕಾಗಲ್ಲ. ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗ ಸತೋವೃತ್ತಿ ಭಕ್ತಿರ್ ಷಡ್ಬೀರ್ ಪ್ರಸಿದ್ಧತಿ. ಸೊ ಹೀಗೆ ಧ್ರುವ ಮಹಾರಾಜರು ಅವರ ವೃತ್ತಾಂತದಲ್ಲಿ ನೋಡ್ಬೋದು ನಾವು. ಅಷ್ಟು ತೀವ್ರ ಅವರ ಹೆಚ್ಚು ಆಸೆ ಇತ್ತು, ಸ್ವಲ್ಪ ಆಸೆ ಇತ್ತು ಅವ್ರಿಗೆ, ಮತ್ತೆ ಸೇಡು ಇತ್ತು. ಏನು ನಾನು ಮಲತಾಯಿ, ನನಗೆ ಈ ರೀತಿಯಲ್ಲಿ ನನಗೆ ಒಂದು ಅಪಮಾನ ಮಾಡ್ಬಿಟ್ರು, ನನಗೆ ಅಗೌರವ ಕೊಟ್ಬಿಟ್ರು. ಆದ್ರೆ ಅವ್ರ ಪರಿಹಾರ ತಗೊಂಡಿದ್ ಪರಿಹಾರ, ಅವ್ರು ತಗೊಂಡಿದ್ ಪರಿಹಾರ ತೀವ್ರವಾಗಿ. ನಾವೇನ್ ಮಾಡ್ತೀವಿ ಪರಿಹಾರ, ಏನಾದ್ರೂ ನಮ್ಗೆ ಆತರ ಒಂದು ಅನ್ಯಾಯ ಆಗ್ಬೋದು, ಜೀವನದಲ್ಲಿ ಅನ್ಯಾಯ ಆಗ್ಬೋದು. ಅನ್ಯಾಯ ಆದಾಗ ನಾವೇನ್ ಅನ್ಕೊಳ್ಬೇಕು, ಅಯ್ಯೋ ನನ್ನ ಕರ್ಮವೇ. ಆದ್ರೆ ಧ್ರುವ ಮಹಾರಾಜರು ಆ ರೀತಿ ಅಲ್ಲ. ಓಕೆ, ನನ್ನ ಕರ್ಮ ಓಕೆ, ಅದಕ್ಕೆ ಒಂದು ಪರಿಹಾರ ತಗೊಳ್ಳೋಣ. ಏನ್ ಪರಿಹಾರ ಅಂದ್ರೆ ನಾವು ಪೊಲಿಟಿಕ್ಸ್ ಮಾಡೋದು, ರಾಜಕೀಯ ಮಾಡೋದಲ್ಲ. ಪಾಲಿಟಿಕ್ಸ್ ನಾವು ಇಲ್ಲ, ಅದು ಅಲ್ಲ. ಏನ್ ಮಾಡ್ತಾರೆ, ಯಾರು ಧ್ರುವ ಮಹಾರಾಜರು ಭಕ್ತಿ ಕಾರ್ಯವನ್ನು ಇನ್ನ ತೀವ್ರವಾಗಿ ತಗೊಂಡ್ರು, ಇನ್ನ ತಪಸ್ಸನ್ನು ಇನ್ನ ತೀವ್ರವಾಗಿ ತಗೊಂಡ್ರು. ಹೇಗೆ ನಾನು ನನ್ನ ಗುರುವನ್ನು, ನನ್ನ ಹಿರಿಯ ವೈಷ್ಣವರನ್ನು, ಪ್ರಭುಪಾದರನ್ನು, ಕೃಷ್ಣನು ನಾನು ತೃಪ್ತಿಪಡಿಸ್ಬೇಕು ನಾನು, ಇದು ಅವರ ಉದ್ದೇಶ. ಸೊ ಹೀಗೆ ನಾವು ಕೇಳೋದು, ನಾವು ಧ್ರುವ ಮಹಾರಾಜರ ಚರಿತ್ರೆ, ಚಿಕ್ಕ ಮಗು, ಪುಟ್ಟ ಬಾಲಕ, ಆದ್ರೆ ಯಾವ ರೀತಿಯಲ್ಲಿ ಅವರು ಇದನ್ನು ತಗೊಂಡು ಯಾಕಂದ್ರೆ ಅಸ್ತಿತ್ವ, ಅವರ ಚಟುವಟಿಕೆಗಳು ಅಸಾಧಾರಣ. ಧ್ರುವ ಮಹಾರಾಜರ ಅವರ ಒಂದು ಏನ್ ಹೇಳೋದು, ಡಿಟರ್ಮಿನೇಷನ್. ತಕ್ಷಣ ನಾರದರು ಬರ್ತಾರೆ, ಭಗವಂತನು ಪ್ರೇರೇಪಣೆ ಮಾಡ್ತಾನೆ, ಹೋಗಿ ಅವರು ಅಸಹಾಯ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಒಂದು ಸಹಾಯ ಮಾಡಿ. ಅವ್ರಿಗೆ ನೋಡಿ, ಆಕ್ಚುಲಿ ನಾವು ಪ್ರಾಮಾಣಿಕರಿದ್ರೆ, ನಮಗೆ ಪ್ರಾಮಾಣಿಕರಿದ್ರೆ, ಹಾಗೆ ಕೃಷ್ಣನ ಪ್ರತಿನಿಧಿಗಳು, ಆಚಾರ್ಯರು ಮತ್ತೆ ಭಕ್ತರು, ಅವರ ನಮಗೆ ಸಹಾಯ ಸಿಗುತ್ತೆ, ನಮಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ನಮಗೆ. ನಾವು ತೀವ್ರವಾಗಿ ಅದನ್ನ ಅಭ್ಯಾಸ ಮಾಡ್ಬೇಕು, ನಾವು ತಪಸ್ಸೆ
ಹೇಗೆ ತಪಸ್ಸೆಯಲ್ಲಿ ಧ್ರುವ ಮಹಾರಾಜರು ಮಾಡಿದ ತಪಸ್ಸೆ ನೋಡಿ. ಆ ತಪಸ್ಸೆಗೆ ಭಗವಂತನು ಆ ಪ್ರಸನ್ನನಾಗಿ ಅಷ್ಟು ಸಮಯ ತೀವ್ರ ತಪಸ್ಸೆ, ಸುಮ್ಮನೆ ತಪಸ್ಸೆ ಅಲ್ಲ ಮಾಡಿದ್ದು. ಯಾವ ರೀತಿಯ ತಪಸ್ಸೆ, ಅವರು ಆಹಾರವನ್ನು ಹಾಗೆ ಬಿಟ್ಬಿಟ್ರು. ಅವರು 5 ತಿಂಗಳಲ್ಲಿ, ಮೊದಲನೇ ತಿಂಗಳಲ್ಲಿ ಅವರು ಏನೋ ಒಂದು ಹಣ್ಣು ಹಂಪಲುಗಳು, ಮತ್ತೆ ನಂತರ ಕೇಳಿದ್ರೆ ಅಲ್ಲಿ ಮರದಿಂದ ಬೀಳುವ ಎಲೆಗಳು. 3ನೇ ತಿಂಗಳಲ್ಲಿ ನಾವಂದ್ರೆ ಇಲ್ಲ, ಅಯ್ಯೋ ಇದು ಸರಿ ಇಲ್ಲ, ಇದು ನನಗೆ ಇಷ್ಟ ಇಲ್ಲ, ಇದು 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 ಕಿಚಡಿ, ಇದು ನನಗೆ ಇಷ್ಟ ಇಲ್ಲ, ನನಗೆ ಇಲ್ಲ ಈ ಪದಾರ್ಥ ಇದು 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 ಇಷ್ಟ ಇಲ್ಲ ನಮಗೆ, ನಮ್ಮದು ಇದು ಇಷ್ಟ ಕಷ್ಟ. ಈ ಪ್ರಸಾದದಲ್ಲೂ ಕೂಡ ನಾವು ದ್ವಂದ್ವ ನೋಡ್ತೇವೆ. ಪ್ರಸಾದ ಅದು ಭಗವಂತನ ದಿವ್ಯ ಪ್ರಸಾದ, ಅದು ಇದೆಲ್ಲ ಅದು ನಮಗೆ, ನಾವು ಭೌತಿಕ ಇರೋದು ಕಲ್ಮಶದಲ್ಲಿ ಇದ್ದೇವೆ. ನಮಗೆ ಪ್ರಸಾದದಲ್ಲಿ ಕೂಡ ಒಂದು ಒಳ್ಳೆಯ ಪ್ರಸಾದ, ಒಂದು ಕೆಟ್ಟ ಪ್ರಸಾದ, ಒಂದು ಹಳಸಾದ ಪ್ರಸಾದ, ಒಂದು ಬಿಸಿ ಬಿಸಿಯ ಪ್ರಸಾದ, ಇದೇ ರೀತಿಯಲ್ಲ ನಾವು ಎಷ್ಟೆಷ್ಟೋ ಇದು ಮಾಡ್ತೇವೆ. ಸೊ ನಮ್ಮ ಇದು ದೃಷ್ಟಿ. ಆ ಧ್ರುವ ಮಹಾರಾಜರು ಏನ್ ಪ್ರಸಾದ, ಹೊರಗೆ ಅಲ್ಲಿ ಕಾಡಿನಲ್ಲಿ ಅಲ್ಲಿ ಏನ್ ಸಿಗುತ್ತೆ, ಅಲ್ಲಿ ಆಹಾರ, ಅಲ್ಲಿ ಏನ್ ಸಿಗುತ್ತೋ ಹಣ್ಣು ಹಂಪಲು ಅಂತ ತಿನ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಬೀಳುವ ಇದು, ನನಗೆ ಈ ತರ ರೂಮ್ ಬೇಕು, ನನಗೆ ಈ ತರನೇ ವ್ಯವಸ್ಥೆ ಬೇಕು, ನನಗೆ ಫೆಸಿಲಿಟಿ ಬೇಕು, ಸೌಕರ್ಯ. ನಾವು ನಮ್ಮ ಇದು ಧ್ರುವ ಮಹಾರಾಜರು ಏನ್ ಸೌಕರ್ಯ, ಏನು ಸೌಕರ್ಯ ಇಲ್ಲ. ಬಟ್ಟೆ ನಾನು ಈ ತರನೇ ಹಾಕ್ಬೇಕು, ನಾನು ಈ ತರ ಚೆನ್ನಾಗಿ ಐರನ್ ಮಾಡಿ, ನಾನು ಇದ್ ಮಾಡಿ, ನಾನು ಶಾಲು, ನಾನಿದ್ದು ನನ್ನ ವೇಷಭೂಷಣ, ಇದೆಲ್ಲ ನಮ್ದೆಲ್ಲ ಇದೆ, ಇದೆಲ್ಲ ನಮ್ಗೆ ಇಚ್ಛೆಗಳಿದೆ ನಮಗೆ. ಸೊ ಧ್ರುವ ಮಹಾರಾಜರು ಏನಿದ್ದಾರೆ, ಏನು ಇಲ್ಲ, ಕಾಡಿನಲ್ಲಿ ತಪಸ್ಸೆ. ಸೊ ಮತ್ತೆ ಏನ್ ಮಾಡ್ತಾರೆ ಅವರು, ಬರೀ ನೀರಲ್ಲಿ ಇರ್ತಾರೆ. ನೀರು ನಮ್ಗೆ ಈಗ ವೆಹಿಕಲ್ ಬೇಕು ಇರುತ್ತೆ, ಎಲ್ಲ ಹೋಗ್ಬೇಕು ಅಂದ್ರೆ ಫೆಸಿಲಿಟಿ, ನಮ್ಗೆ 2 ವೀಲರ್ ಬೇಕು, ನಮ್ಗೆ ಇಲ್ಲಾಂದ್ರೆ 4 ವೀಲರ್ ಬೇಕು ನಮ್ಗೆ. ಈಗೆಲ್ಲ ಫೆಸಿಲಿಟೀಸ್. ಈಗ ಪ್ರಭುಪಾದರು ಅಮೆರಿಕೆಗೆ ಹೇಗೆ ಹೋದ್ರು, ಪ್ರಭುಪಾದರು ಹೋಗಿದ್ರು ಶಿಪ್ ಅಲ್ಲಿ ಹೋಗಿದ್ರು, ಹಡಗಿನಲ್ಲಿ ಹೋಗಿದ್ರು ಪ್ರಭುಪಾದರು. ಅದ್ರ ಮುಂಚೆ 70 ವಯಸ್ಸಿನ ಮುಂಚೆ ಅವರ ಅಸ್ತಿತ್ವ ಹೇಗಿತ್ತು ಅವರು ಪ್ರಭುಪಾದರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರು. ಅವರು ಆ ಬಿಸ್ನೆಸ್ ಮ್ಯಾನ್ ಅಲ್ಲಿ ಪ್ರಭುಪಾದರ ಕಾರ್ ಇತ್ತು ಪ್ರಭುಪಾದ ಹತ್ರ. ಆದ್ರೆ ನಂತರ ಅವರು ಸನ್ಯಾಸವನ್ನು ಸ್ವೀಕರಿಸಿದ್ರು. ಪ್ರಭುಪಾದ ಸನ್ಯಾಸ ಸ್ವೀಕಾರದಲ್ಲಿ ಅವ್ರೇನು ಬ್ಯಾಂಕ್ ಅಕೌಂಟ್ ಏನೋ ಇತ್ತ, ಅವ್ರ ಲೆಕ್ಕ ನೋಡಿ, ಅವ್ರ ಡೈರಿ ನೋಡಿ, ಪ್ರಭುಪಾದರು ಪ್ರತಿ ದಿವಸ ಬರೀತಾ ಇದ್ದಾರೆ ಎಷ್ಟು ಹಣ ಇದೆ ಅಂತ. ವೃಂದಾವನದಲ್ಲಿ ಅವ್ರು ಇದ್ದಾಗ ಅವ್ರ ಡೈರಿಯಲ್ಲಿ ಇದೆ ಪ್ರಭುಪಾದರ ಎಷ್ಟು ಕಾಸು ಇದೆ, ಮತ್ತೆ ಎಷ್ಟು ಇದರಲ್ಲಿ ಅವರು ಅದರಲ್ಲೂ ಕೂಡ ಕೃಷ್ಣನ ವಿಷಯವನ್ನು ಪ್ರಚಾರ ಮಾಡಬೇಕು ಅಂತ ಅವರು ಭಕ್ತಿ ಇದು ಬ್ಯಾಕ್ ಟು ಗಾಡ್ ಪುಸ್ತಕ ಬರೀತಾ ಇದ್ದಾರೆ. ಅವರ ಎಲ್ಲ ಹಣವನ್ನು ಅದಕ್ಕೆ ಇದ್ ಮಾಡ್ತಾ ಇದ್ದಾರೆ. ಎಷ್ಟು ಕಷ್ಟದಲ್ಲಿ ಪ್ರಭುಪಾದ ಮಾಡಿದ್ರು. ಅಷ್ಟು ಮಾಡಿ 70ನೇ ವಯಸ್ಸಲ್ಲಿ, ಅದ್ರಲ್ಲಿ ಯಾವ ವಯಸ್ಸಲ್ಲಿ ಹೋಗಿ ಅವರು ಹಡಗಿನಲ್ಲಿ ಹೋಗಿದ್ದು ಅವರು. ಇದೆ ಅವಾಗ ಫ್ಲೈಟ್ ಟಿಕೆಟ್, ಫ್ಲೈಟ್ಸ್ ಇಲ್ಲ ಅಂತಲ್ಲ, ಇಲ್ಲಿಂದ ಅಮೆರಿಕಕ್ಕೆ ಫ್ಲೈಟ್ಸ್ ಹೋಗ್ತಾ ಇದೆ. ಆದ್ರೆ ಪ್ರಭುಪಾದರಿಗೆ ಯಾರು ಸ್ವಲ್ಪ ಇದ್ ಮಾಡ್ಲಿಲ್ಲ, ಸ್ಪಾನ್ಸರ್ ಮಾಡ್ಲಿಲ್ಲ. ನಮ್ಮ ಭಾರತೀಯರು, ನಾವು ದೊಡ್ಡ ದೇಶ ಅಂತ ಹೇಳ್ತೇವೆ, ನಾವು ಒಂದು 140 crore ಇದು ನಾವು ಆಚಾರ್ಯರನ್ನ ಗುರುತಿಸೋ ಇದು ದೊಡ್ಡ ಕ್ವಾಲಿಫಿಕೇಶನ್. ನಾವು ಅಂತ ದೊಡ್ಡ ಮಹಾತ್ಮರು 70 ವರ್ಷ ಇಲ್ಲೇ ಇದ್ರು, ಭಾರತದಲ್ಲೇ ಇದ್ರು. ನಾವು ಭಾರತೀಯರು ಯಾರು ಗುರುತಿಸ್ತಿಲ್ಲ ಅವ್ರನ್ನ. ಯಾರು ಗುರುತಿಸಿ ಪ್ರಭುಪಾದರಿಗೆ ಹೋಗಿ ನೀವು ಅಮೆರಿಕೆಗೆ ಪ್ರಚಾರ ಮಾಡಿ ಅಂತ ಅವ್ರನ್ನ ಫ್ಲೈಟ್ ಅಲ್ಲಿ ಕಳಿಸ್ತಿಲ್ಲ, ಇಲ್ಲಾಂದ್ರೆ ಅಲ್ಲೊಂದು ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಅಲ್ಲಿ ಅರೇಂಜ್ ಮಾಡ್ಲಿಲ್ಲ ನಾವು. ಇದು ನಾವು ಭಾರತೀಯರು, ನಮಗೆ ಅಂತ ದೊಡ್ಡ ಮಹಾತ್ಮರ ಇದು ದೃಷ್ಟಿ ಕಾಣಲಿಲ್ಲ ನಮ್ಗೆ. ಎನಿವೆ ಅಮೆರಿಕನ್ ಅವರು, ಆ ಜನರು ಅದ್ ನೋಡಿದ್ರು, ಇವರೊಬ್ಬರು ದೊಡ್ಡ ಮಹಾತ್ಮರು ಅಂತ. ಮತ್ತೆ ಆಗಿದ್ದೆಲ್ಲ ಇತಿಹಾಸನೇ. ಅದೇ ಪ್ರಭುಪಾದರು ಎಷ್ಟು ಕಷ್ಟದಲ್ಲಿ ಪ್ರಭುಪಾದರು ಮಾಡಿದ್ರು ಪ್ರಭುಪಾದರು. ಸೊ ಇದು ಆಕ್ಚುಲಿ ಆಧ್ಯಾತ್ಮಿಕ ಜೀವನ ಅಂದ್ರೆ, ಬ್ರಹ್ಮಚರ್ಯ ಜೀವನ ಅಂದ್ರೆ ಬ್ರಹ್ಮಚರ್ಯ ಗುರುಕುಲೆ ವಸಂತಾಂತ ಗುರೋರ್ಹಿತಂ ಸೌಹೃದಂ ಸೌಹೃದಃ. ಸೊ ಬಹಳ ಚೆನ್ನಾಗಿ ನಾರದ ಮುನಿಗಳು ಮುಂದೆ ಹೇಳ್ತಾರೆ, ಬ್ರಹ್ಮಚಾರಿ ಜೀವನ ಅಂದ್ರೆ ತುಂಬಾ ತಪಸ್ಸೆಯ ಜೀವನ, ಗುರುವಿನ ಸಂತೋಷಕ್ಕೋಸ್ಕರ ಅವರ ಜೀವನ. ದಾಸನಾಗಿ ಆಚರನ್ ದಾಸವನ್ ನೀಚೋ, ದಾಸ ಅಂದ್ರೆ ಏನ್ ಹೇಳ್ತೇವೆ, ಏನು ಹಿಂದೆ ದಾಸಗಳಂದ್ರೆ ಅವ್ರಿಗೇನು ಇದಿರ್ತಾ ಇರ್ಲಿಲ್ಲ, ಪೇಮೆಂಟ್ ಇರ್ತಾ ಇರಲಿಲ್ಲ, ವರಮಾನ ಇರ್ತಾ ಇಲ್ಲ, ಅವ್ರಿಗೆ ಇಷ್ಟು ಹಣ ಕೊಡ್ತಾರೆ, ಅವ್ರಿಗೆ ಏನಿಲ್ಲ, ಫ್ರೀ. ಗುರುಗೆ ಶಿಷ್ಯ ಸೇವೆ ಮಾಡೋದು. ಆಕ್ಚುಲಿ ಗುರು ಶಿಷ್ಯನಿಗೆ ಏನ್ ಕೊಡ್ತಾ ಇದ್ದಾರೆ, ದಿವ್ಯವಾದ ಸಂಪತ್ತನ್ನು ಕೊಡ್ತಾ ಇದ್ದಾರೆ, ಕೃಷ್ಣನೇ ಕೊಡ್ತಾ ಇದ್ದಾರೆ ಅವರು. ಹಾಗೆ ಆ ಸಂಪತ್ತಿಗೆ ಏನ್ ಕೊಡಕ್ಕಾಗತ್ತೆ ಶಿಷ್ಯನಿಗೆ? ಹಾಗೆ ಏನ್ ಮಾಡ್ತಾನೆ ಶಿಷ್ಯನು, ಗುರುವಿಗೆ ದಾಸನಾಗಿ ಅವರ ಜೀವನವನ್ನು ಅವರಿಗೆ ಮುಡುಪಾಗಿದ್ದಾರೆ. ಸೊ ಆಚರನ್ ದಾಸವನ್ ನೀಚೋ ಗುರು ಸುದೃಢ ಸೌಹೃದ. ಗುರುರೊಟ್ಟಿಗೆ ಅಷ್ಟೊಂದು ಆತ್ಮೀಯ ಭಾವನೆ, ಸಂಬಂಧ ಇದೆ. ಸೊ ಬ್ರಹ್ಮಚಾರಿ ಜೀವನ ಅಂದ್ರೆ ತಪಸ್ಸೆಯ ಜೀವನ. ಬ್ರಹ್ಮಚಾರಿ ಜೀವನ ಅಂದ್ರೆ ಏನೋ ನನಗೆ ಇದು ಬೇಕು, ಅದು ಬೇಕು, ಫೆಸಿಲಿಟಿ ಬೇಕು, ಕಾರ್ ಬೇಕು, ನನಗೆ ದೊಡ್ಡ ಮೊಬೈಲ್ ಸ್ಮಾರ್ಟ್ ಫೋನ್ ಬೇಕು, ಇದೆಲ್ಲ ನಮ್ಮ ಜೀವನ. ಸೊ ಹೀಗೆ ಧ್ರುವ ಮಹಾರಾಜರ ಚರಿತ್ರೆ ನಾವು ಕೇಳಿದ್ರೆ, ಧ್ರುವ ಮಹಾರಾಜರ ಚರಿತ್ರೆ ತೀವ್ರ ತಪಸ್ಸೆ, ತೀವ್ರೇಣ ಭಕ್ತಿ ಯೋಗೇನ. ಸೊ ನಾವು ಈಗ ಧ್ರುವ ಮಹಾರಾಜರ ಚರಿತ್ರೆ ಕೇಳಿದ್ರೆ ಸಾಕು ನಮಗೆ ಎಸ್ ಕೃಷ್ಣ, ನಾವು ಭಕ್ತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೇನೆ, ನಾನು ಮಾತು ಕೊಟ್ಟಿದ್ದೇನೆ ಗುರುವಿಗೆ, ಇನ್ನೊಬ್ಬ ಭಕ್ತರಿಗೆ, ಕೃಷ್ಣನಿಗೆ. ಸೊ ನಾನು ತೀವ್ರವಾಗಿ ಅಭ್ಯಾಸ ಮಾಡ್ತೇನೆ.
ಸೊ ಇದು ನಮ್ಗೆ ಒಂದು ಪ್ರೋತ್ಸಾಹ, ಒಂದು ಸ್ಫೂರ್ತಿ ಸಿಗುತ್ತೆ ನಮ್ಗೆ. ಇದು ಧ್ರುವ ಮಹಾರಾಜರ ಚರಿತ್ರೆ. ಕೇಳೋಣ ಮುಂದೆ ಧ್ರುವ ಮಹಾರಾಜರ ಚರಿತ್ರೆ. ಧನ್ಯವಾದಗಳು ಎಲ್ಲ ಭಕ್ತರಿಗೆ. ಸಿಗ್ತೇನಪ್ಪ, ನಾನು ಬರ್ತೇನೆ. ಆಯ್ತು.